ವೇದಿಕೆಯ ಮುಂಭಾಗದ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. విమల శుభ కమల జల పాదుకం పాణినం ప్రమథ గణ గుణ కథిత శోభనం శోభితం మృదుల భుజ సరసిజ విషాణకం పోషణం ఘన సఫల కదలి ఫల మోదనం మోదకం ప్రమథ గురు శివతనయ గణపతి తాళనం గురు శివతనయ గణపతి తాళనం ప్రమథ గురు శివతనయ గణపతి తాళనం గణపతి తాళనం తా గణపతి తాళనం గణపతి తాళనం తా గణపతి తాళనం గణపతి తాళనం గణపతి తాళనం తాకడితక తరిగిడితక తగజం తాకడితక తరిగిడితక తరిగిడితక తాం తరిగిడితక తాం தருகிட்டதக தருகிட்டதக தாம் கதித்த மனத்தில் உறுதி பதத்தை எனக்கு அளித்து மகிழ்த்தவா ஒரு தனித்த வனத்தில் அனைத்து எனக்கு உணர்ச்சி கொடுத்து மகிழ்த்தவா கடல் அலையினில் கதிரவனொளியினை இணையது கடலென கனித்தவா మతంగ మునివర వందిత ఈశా మతంగ మునివర వందిత ఈశా సర్వ దిగంబర వేష్టిత వేష నిత్య నిరంజన నిత్య నటేశ మతంగ మునివర వందిత ఈశా సర్వ దిగంబర వేష్టిత వేష నిత్య నిరంజన నిత్య నటేశ ఈశ సవేశ సర్వేశ శివ శంభో స్వయంభో శంభో శివ శంభో స్వయంభో మహాగణపతి మనసా స్మరామి మహాగణపతి మనసా
स्मरामि वसिष्ठवामदेवादिवन्दितमः गणपतिं मनसा स्मरामि महागणपतिम् विकीर्णविस्तीर्णकलापशोभितं ससम्भ्रमालिङ्गन चुम्बनाकुलं ससम्भ्रमालिङ्गन चुम्बनाकुलं प्रवृत्तनृत्यं कुलमध्यबर्हिणाम् परिवार भद्रवटकं कैलेन्दुतमोरटे नल्लच्छरितिरुमुगिचुनु कळि कळि तोडंगी
ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿ ಗಣ್ಯರನ್ನು, ಪ್ರೇಕ್ಷಕರನ್ನು ತಮ್ಮ ಅದ್ಭುತ ನೃತ್ಯದ ಮೂಲಕ ಸ್ವಾಗತವನ್ನು ಕೋರಿದ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು. ಪ್ರಾರ್ಥನೆಗೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಶಕ್ತಿ ಇದೆ. ಸರ್ವಶಕ್ತನಾದ ಭಗವಂತನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ, ಪಾಶಾಂಕುಶಧರ ಮೂಷಿಕ ವಾಹನ ಸರ್ಪಾಲಂಕೃತನೇ ಗಜಾನನ. ಆದಿಪೂಜಿತ ನೀನು ವೇದ ವಂದಿತ ನೀನು, ಆದಿಪೂಜಿತ ನೀನು ವೇದ ವಂದಿತ ನೀನು, ಮೋದಕ ಪ್ರಿಯ ನೀನು ಗಣನಾಯಕ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು ವಿನಾಯಕ, ವಿನಾಯಕ ವಿದ್ಯಾದಾಯಕ ದೇವ, ವಿನಾಯಕ ವಿದ್ಯಾದಾಯಕ ದೇವ, ಶರಣು ನಿನಗೆ ಶರಣು ವಿನಾಯಕ, ಶರಣು ನಿನಗೆ ಶರಣು. Now I request Sri Rohitashwa, correspondent of Uchil Bovis Educational Institution, who have always been supportive of our initiatives, to deliver the welcome address. ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳು, ಮೂರೂರಬೋವಿ ಮೋಯ ಮಹಾಸಭಾದ ಆಡಳಿತದಲ್ಲಿ ನಡೀತಿರುವಂತಹ ಇತಿಹಾಸ ಪ್ರಸಿದ್ಧವಾದಂಥ ಈ ಒಂದು ಸಂಸ್ಥೆಯ ಕನ್ನಡ ಮಾಧ್ಯಮ, ಆಂಗ್ಲ ಮಾಧ್ಯಮ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಪ್ರಾಥಮಿಕ ಹಂತ, ಪ್ರೌಢ ಹಂತಗಳ ಈ ಒಂದು ವಾರ್ಷಿಕ ಶಾಲಾ ವಾರ್ಷಿಕೋತ್ಸವದ ಉದ್ಘಾಟನಾ ಕಾರ್ಯಕ್ರಮ ಈಗ ತಾನೇ ಬೆಳಿಗ್ಗೆ ನಾವು ನಮ್ಮ ಎಲ್ಲರ ಉಪಸ್ಥಿತಿಯಲ್ಲಿ ನಮ್ಮ ಭಗವತಿ ದೇವಸ್ಥಾನದ ಅಚ್ಚಮಾರರು, ಮುಕ್ತೇಶ್ವರರ ಉಪಸ್ಥಿತಿಯಲ್ಲಿ ನಾವು ಬೆಳಿಗ್ಗೆ ದೀಪ ಬೆಳಗಿಸರೊಂದಿಗೆ ಉದ್ಘಾಟನೆಯನ್ನು ಮಾಡಿದ್ದೇವೆ. ತದನಂತರ ಯಕ್ಷಗಾನ ಕಾರ್ಯಕ್ರಮಗಳು ನಡೆದವು. ಈಗ ಈ ಒಂದು ಕಾರ್ಯಕ್ರಮದ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆದ ನಂತರ ಈಗ ಸಭಾ ಕಾರ್ಯಕ್ರಮ ಮತ್ತು ಸಭಾ ಕಾರ್ಯಕ್ರಮದ ನಂತರವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಕಾರ್ಯಕ್ರಮದ ಇವತ್ತಿನ ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿಕ್ಕಿದ್ದಾರೆ ಶ್ರೀ ಸತ್ಯಶಂಕರ ಬೊಳ್ಳಾವ, ಧರ್ಮಾಧಿಕಾರಿಗಳು, ಶೃಂಗೇರಿ ಮಠ. ಇವರ ಬಗ್ಗೆ ಧಾರ್ಮಿಕ ಕ್ಷೇತ್ರದಲ್ಲಿ ಪರಿಚಯ ಇದ್ದವರಿಗೆ ಇವರದೆಲ್ಲ ಪರಿಚಯ ಇರ್ತದೆ. ಕೋಟೆಕಾರು ಶೃಂಗೇರಿ ಮಠಕ್ಕೆ ಸಂಬಂಧಪಟ್ಟದ್ದು, ಆಮೇಲೆ ಶೃಂಗೇರಿ ಮಠದ ಮಠಾಧೀಶರು ಆಗಿರಿ. ನಾನು ಒಂದು ವಿಷಯವನ್ನು ಅವರ ಬಗ್ಗೆ ಹೇಳಬೇಕಾಗಿದೆ ಮತ್ತು ಅವರ
ಪರಿಚಯವನ್ನು ಮತ್ತೆ ಮಾಡ್ತೀವಿ. ನಮಗೆಲ್ಲ ತಿಳಿದ ಹಾಗೆ ಕಲಾಗಂಗೋತ್ರಿ ಎಂಬ ಒಂದು ಸಂಸ್ಥೆಯನ್ನು, ಯಕ್ಷಗಾನ ಸಂಸ್ಥೆ ನಾವು ಕೇಳಿದ್ದೇವೆ. ಬಹಳ ಪ್ರಸಿದ್ಧವಾದಂತಹ ಯಕ್ಷಗಾನ ತರಬೇತಿ ಕೇಂದ್ರ ನಮ್ಮ ಊರಿನ ಪಕ್ಕದಲ್ಲಿ ಸಂಕೋಲಿಗೆಯಲ್ಲಿದೆ. പക്ഷേ ನಮ್ಮ ಅಧ್ಯಕ್ಷರು ಇವತ್ತು ಹೇಳಿದರು, ಕಲಾಗಂಗೋತ್ರಿಯನ್ನು ಪ್ರಾರಂಭಿಸಿದವರು ನಮ್ಮ ಬಳ್ಳಾವ ಸತ್ಯಶಂಕರರು ಅಂತ. ಅಲ್ಲ ಸರ್? ಖಂಡಿತ. ಇವತ್ತು ಆ ಸಂಸ್ಥೆ ಬೆಳೆದು ಎಲ್ಲೋ ಮುಟ್ಟಿದೆ. ತುಂಬ ಅಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಬೇರೆ ಬೇರೆ ಊರುಗಳಲ್ಲಿ, ವಿದೇಶಗಳಲ್ಲಿ ಕೂಡ ಇವತ್ತು ಯಕ್ಷಗಾನ ಕಲೆಯನ್ನು ಹರಡ್ತಾ ಇದ್ದಾರೆ. ಇದಕ್ಕೆ ಮೂಲ ಕಾರಣರಾದವರು ನಮ್ಮ ಬಳ್ಳಾವ ಸರ್ರವರು. ಇವರ ಬಗ್ಗೆ ನಾವು ಹೆಚ್ಚು ಹೇಳಬೇಕಾಗಿಲ್ಲ. ಧಾರ್ಮಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ರೀತಿಯ ತುಂಬ ಕೆಲಸಗಳನ್ನು ಮಾಡಿದವರು. ಇವತ್ತು ನಮ್ಮೊಂದಿಗೆ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಮತ್ತು ಎಲ್ಲ ನಮ್ಮ ಪೋಷಕರ ಮತ್ತು ಊರವರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಇವತ್ತು ನಮ್ಮ ಮಕ್ಕಳ ಶಾಲಾ ಸಂಚಿಕೆಯನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ. ನಮ್ಮ ಆತ್ಮೀಯರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಅವರ ವ್ಯಾಪ್ತಿಗೆ ಬರುವಂಥ ಎಲ್ಲ ಶಾಲೆಗಳ ಮಕ್ಕಳ ಶಿಕ್ಷಕರಿಗೆ ಶೈಕ್ಷಣಿಕವಾದಂಥ ಮಾರ್ಗದರ್ಶನವನ್ನು ಕೊಟ್ಟು ಉತ್ತಮ ಶಿಕ್ಷಣಾಧಿಕಾರಿಗಳೆಂಬ ಹೆಸರನ್ನು ಪಡೆದಂತಹ ವ್ಯಕ್ತಿ ಶ್ರೀಯುತ ಈಶ್ವರ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಭಾಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವರು ಮುಖ್ಯ ಅತಿಥಿ ಮತ್ತು ಇವತ್ತಿನ ಭಾಷಣಕಾರರಾಗಿ ನಮ್ಮೊಟ್ಟಿಗಿದ್ದಾರೆ ಶ್ರೀಮತಿ ರೇಖಾದೇವಿ ಕೆ. ಬಹುಶಃ 2 ದಿವಸಗಳ ಹಿಂದೆ ನಾನು ಮತ್ತೆ ಅಧ್ಯಕ್ಷರು ಭೇಟಿಯಾದದ್ದು. ಇಲ್ಲಿಗೆ ಭಾಷಣಕಾರರಾಗಿ ಒಬ್ಬರನ್ನು ನಾವು ಕರೆದಿದ್ದೆವು. ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಅಸಾಧ್ಯವಾದ ಕಾರಣಕ್ಕೆ ಬಹಳ ತುರ್ತಾಗಿ ನಮಗೆ ಅವರನ್ನು ಭೇಟಿಯಾಗಬೇಕಾಗಿ ಬಂತು. ಆದರೂ ಕೂಡ ಅವರು ತುಂಬು ಮನಸ್ಸಿನಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಹೇಳಿಕೊಂಡು ನಿನ್ನೆ ತಾನೇ ಒಪ್ಪಿಕೊಂಡು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಅವರನ್ನು ಕೂಡ ಇವರು ಗ್ರಂಥಪಾಲಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಪ್ರಸ್ತುತ ಸ್ವಯಂ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವರು ನಮ್ಮವರೇ ಆದಂಥ ಶ್ರೀಯುತ ಹರೀಶ್ ಟಿ ಉಚ್ಚಿಲ್ರವರು, ಅಧ್ಯಕ್ಷರು ಮೂರೂರು ಬೋವಿ ಮೊಯ ಮಹಾಸಭಾ. ಶಾಲೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಶೈಕ್ಷಣಿಕ ಮತ್ತು ಭೌತಿಕವಾದಂಥ ಕೆಲಸ ಕಾರ್ಯಗಳಲ್ಲಿ ಆಡಳಿತ ಮಂಡಳಿಗೆ ತುಂಬ ರೀತಿಯ ಸಹಕಾರವನ್ನು ಕೊಡುವುದು ಮತ್ತು ಎಲ್ಲ ಕೆಲಸಗಳನ್ನು ಮುತುವರ್ಜಿಯಿಂದ ನಡೆಸಿಕೊಂಡು ನಮಗೆ ಪ್ರೋತ್ಸಾಹವನ್ನು ನೀಡುತ್ತಿರುವಂಥವರು ನಮ್ಮ ಅಧ್ಯಕ್ಷರು ಶ್ರೀಯುತ ಹರೀಶ್ ಟಿ ಉಚ್ಚಿಲ್. ಇವರನ್ನು ಕೂಡ ಭಾಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವರು ಲತಾ ಡಿ ಗಟ್ಟಿ, ಭಾಳ ಪರಿಚಯದವರು. ಈಗ ಸದ್ಯಕ್ಕೆ ಮೊನ್ನೆ ತಾನೇ ಚುನಾವಣೆಯಲ್ಲಿ ಸೋಮೇಶ್ವರ ಪುರಸಭೆಯಿಂದ ಆಯ್ಕೆಯಾಗಿ ಪುರಸಭೆ ಸದಸ್ಯರಾಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಸಮೂಹ ಸಂಪನ್ಮೂಲ ವ್ಯಕ್ತಿ, ಅದು ಪಿಲಾರ ಸಂಪನ್ಮೂಲ ಕೇಂದ್ರ ಮಂಗಳೂರು ದಕ್ಷಿಣ ವಲಯ, ಶ್ರೀಮತಿ ರಿಗಿತಾ ಡಿ ಶೆಟ್ಟಿ. ಇವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಕಾರ್ಯದರ್ಶಿಯಾಗಿ ರಾಜೇಶ್ ಟಿ ಉಚ್ಚಿಲ್ ಇದ್ದಾರೆ. ಭಾಳಷ್ಟು ಪ್ರೋತ್ಸಾಹವನ್ನು ಕೂಡ ನಮಗೆ ಇಟ್ಟು ಈ ಸಂಸ್ಥೆಯ ಬೆಳವಣಿಗೆಗೆ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅವರು ನಮ್ಮಲ್ಲಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಮೂರು ಸಂಸ್ಥೆ ಅಂದರೆ ನಮ್ಮಲ್ಲಿ ಒಂದು ಕನ್ನಡ ಮಾಧ್ಯಮ 1ರಿಂದ 5 ಹಿರಿಯ ಪ್ರಾಥಮಿಕ ಶಾಲೆ ಇದೆ. ಅಲ್ಲಿಯ ಮುಖ್ಯ ಶಿಕ್ಷಕಿಯಾದಂತಹ ಮೇಘಲತರವರು ಕೂಡ ನಮ್ಮಲ್ಲಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಪ್ರಾಥಮಿಕ ಆಂಗ್ಲ ಮಾಧ್ಯಮದ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿಯವರು ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಪ್ರೌಢಶಾಲಾ ಮುಖ್ಯ ಶಿಕ್ಷಕಿಯಾಗಿ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಬಂದಂತಹ ನಮ್ಮ ಸಮಿತಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರುಗಳು, ಮೂರೂರ ಬೋವಿಯ ಮಹಾಸಭಾದ ಎಲ್ಲ ಸದಸ್ಯರನ್ನು ಮಹಿಳಾ ಮಂಡಳಿ ಇರ್ಬೋದು, ಮೂರೂರ ಬೋವಿ ಮಹಿಳಾ ಸಭೆಯ ಪದಾಧಿಕಾರಿಗಳು, ಸದಸ್ಯರಿರ್ಬೋದು, ಅವ್ರನ್ನೆಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಿದ್ದೇನೆ. ಭಾಳ ಮುಖ್ಯವಾಗಿ ನಮ್ಮ ಮಕ್ಕಳು, ಪೋಷಕರು, ಅವರ ಹೆತ್ತವರು, ನೀವೆಲ್ಲ ಬಂದಿದ್ದೀರಾ.
ನಿಮ್ಮನ್ನು ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ನೀವು ನಮ್ಮ ಎಲ್ಲ ಬೆನ್ನೆಲುಬಾಗಿ ಇರ್ತೀರಾ. ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನೀವು ಸಹಕಾರವನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿಕೊಟ್ಟಿದ್ದೀರಾ. ನಿಮ್ಮನ್ನೆಲ್ಲರನ್ನು ಬಹಳ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ PTA ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರುಗಳನ್ನು ಕೂಡ ಈ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಎಲ್ಲ ಈ ಶಾಲೆಯಲ್ಲಿ ಬಹುಶಃ 100 ವರ್ಷ ಇತಿಹಾಸ ಇರುವಂಥ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಕಲಿತಂತಹ ಎಲ್ಲ ಈ ಹಳೆ ವಿದ್ಯಾರ್ಥಿಗಳಲ್ಲಿ ಹೆಚ್ಚಿನವರು ಇವತ್ತು ಇಲ್ಲಿ ಬಂದಿದ್ದಾರೆ. ಅವರೆಲ್ಲರನ್ನ ಬಹಳ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಿವೃತ್ತಿ ಹೊಂದಿದಂಥ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡಿದಂಥ ಶಿಕ್ಷಕರಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಹಲವಾರು ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಸಹಕಾರವನ್ನು ನೀಡಿದಂಥ ಮಹಾನುಭಾವರುಗಳು ಇಲ್ಲಿ ಬಂದಿದ್ದೀರಾ. ನಿಮ್ಮನ್ನು ಕೂಡ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಿದ್ದೇನೆ. ಹಾಗೂ ಮಾಧ್ಯಮ ಮಿತ್ರರವರು ಬಂದಿದ್ದಾರೆ, ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ, ಹಾಗೆ ನಮಗೆ ದೀಪಾಲಂಕಾರ ಮಾಡಿದ್ದು, ಆಮೇಲೆ ಸುಸಜ್ಜಿತವಾದಂಥ ವೇದಿಕೆಯನ್ನು ನಿರ್ಮಿಸಿಕೊಟ್ಟಂಥ ಎಲ್ಲರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಈ ಒಂದು ಸ್ವಾಗತ ಭಾಷಣವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ನಮಸ್ತೆ. Thank you, sir. On behalf of the institution, I welcome you, sir. ಶೈಕ್ಷಣಿಕ ಚಟುವಟಿಕೆಗಳು ಶಾಲೆಯಲ್ಲಿ ನಡೆಯಲ್ಪಡುತ್ತದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಪಠ್ಯದ ಜೊತೆಗೆ ಇತರ ಚಟುವಟಿಕೆಗಳು ಕೂಡ ಅತಿ ಅಗತ್ಯ. ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಶಾಲೆಯಲ್ಲಿ ನಡೆದ ಶೈಕ್ಷಣಿಕ ಚಟುವಟಿಕೆಗಳ ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದಿಡಲಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಶ್ರೀಮತಿ ಸುಜಾತ ಇವರು. ಗೌರವಾನ್ವಿತ ಅಧ್ಯಕ್ಷರೇ, ಅತಿಥಿ ಗಣ್ಯರೇ, ವಿದ್ಯಾಭಿಮಾನಿಗಳೇ, ಸಭಿಕರೇ, ಪೋಷಕರೇ ಹಾಗೂ ಶಾಲಾ ವಿದ್ಯಾರ್ಥಿಗಳೇ, 2024-25ನೇ ಸಾಲಿನ ಶಾಲಾ ವಾರ್ಷಿಕೋತ್ಸವದ ಈ ಶುಭ ಸಮಾರಂಭದಲ್ಲಿ ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳ ಶಾಲಾ ವಾರ್ಷಿಕ ವರದಿಯನ್ನು ತಮ್ಮ ಮುಂದಿಡಲು ಹರ್ಷಿಸ್ತೇನೆ. ಉಚ್ಚಿಲಬೋವಿ ವಿದ್ಯಾಸಂಸ್ಥೆಗಳ ಆಶ್ರಯದಲ್ಲಿ ಉಚ್ಚಿಲಬೋವಿ ಪೂರ್ವ ಪ್ರಾಥಮಿಕ ಶಾಲೆ, ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಹೀಗೆ 5 ವಿಭಾಗಗಳಲ್ಲಿ ಶಾಲೆಗಳು ಕಾರ್ಯನಿರ್ವಹಿಸುತ್ತಿದ್ದು, ಊರ ಹಾಗೂ ಪರ ಊರ ವಿದ್ಯಾರ್ಥಿಗಳಿಗೆ ಮೌಲ್ಯಾಧಾರಿತ ಶೈಕ್ಷಣಿಕ ಸೇವೆಯನ್ನು ಒದಗಿಸುತ್ತಿದೆ. 2019-20ನೇ ಸಾಲಿನಲ್ಲಿ ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲೆಯು ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಿಕೊಂಡಿದೆ. 2023-24ನೇ ಶೈಕ್ಷಣಿಕ ವರ್ಷದಿಂದ ನರ್ಸರಿ ಶಾಲೆಯನ್ನು ಕೂಡ ಇಲ್ಲಿ ಆರಂಭಿಸಲಾಗಿದೆ. ಪ್ರಸ್ತುತ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 20 ಮಂದಿ ಶಿಕ್ಷಕರು, 2 ಪಠ್ಯೇತರ ಶಿಕ್ಷಕರು ಹಾಗೂ 15 ಮಂದಿ ಶಿಕ್ಷಕೇತರ ಸಿಬ್ಬಂದಿಗಳು ಸೇವೆಯನ್ನು ಒದಗಿಸುತ್ತಿದ್ದಾರೆ. ಇವರಲ್ಲಿ ಅನುದಾನಿತ ಶಾಲೆಯ 2 ಶಿಕ್ಷಕರು, ಅಕ್ಷರ ದಾಸೋಹದ ಸಿಬ್ಬಂದಿಗಳು ಸರ್ಕಾರದಿಂದ ವೇತನ ಅನುದಾನ ಪಡೆಯುತ್ತಿದ್ದು, ಉಳಿದೆಲ್ಲ ಶಿಕ್ಷಕರು ಮತ್ತು ಸಿಬ್ಬಂದಿಗಳಿಗೆ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ವೇತನ ಪಾವತಿಸಲಾಗುತ್ತಿದೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳ ಪ್ರಯಾಣಕ್ಕಾಗಿ 4 ಬಸ್ಸು ಹಾಗೂ 1 ಜೀಪ್ ವ್ಯವಸ್ಥೆ ಇರುತ್ತದೆ. ಸಂಸ್ಥೆಯಲ್ಲಿ ಉಚಿತ ಯಕ್ಷಗಾನ ಕಲಿಕಾ ತರಬೇತಿ ತರಗತಿ ಇದೆ. ಕಲಿಯಲು ಆಸಕ್ತಿ ಇರುವ ಮಕ್ಕಳಿಗೆ ಕರಾಟೆ ತರಬೇತಿ ತರಗತಿ ಕೂಡ ಇರುತ್ತದೆ. ಶಾಲಾ ಆಡಳಿತ ಮಂಡಳಿಯು ಶಾಲೆಗಳಿಗೆ ಬೇಕಾಗುವ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿರುತ್ತದೆ ಹಾಗೂ ಶ್ರೀಯುತ ರೋಹಿತಾಶು ಉಚ್ಚಿಲ್ರವರು ಶಾಲಾ ಸಂಚಾಲಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಒಟ್ಟು 591 ಮಂದಿ ವಿದ್ಯಾರ್ಥಿಗಳು ವ್ಯಾಸಂಗ ಪಡೆಯುತ್ತಿದ್ದಾರೆ. ಪ್ರತಿ ಬುಧವಾರ ಶಾಲಾ ಮಕ್ಕಳಿಂದ ಸಾಮೂಹಿಕ ಭಜನೆ ನಡೆಸಲಾಗ್ತಾ ಇದೆ. ಪ್ರೌಢಶಾಲೆ ಹಾಗೂ ಪ್ರಾಥಮಿಕ ಶಾಲಾ ಮಕ್ಕಳು ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಕಳೆದ ಬಾರಿ 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಯ 10ನೇ ತರಗತಿಯಲ್ಲಿ ಒಟ್ಟು 27 ಮಕ್ಕಳ ಪೈಕಿ 7 ಮಂದಿ ವಿಶಿಷ್ಟ ದರ್ಜೆಯಲ್ಲಿ ಹಾಗೂ ಉಳಿದ ಎಲ್ಲ ವಿದ್ಯಾರ್ಥಿಗಳು A+ ಗ್ರೇಡ್ ತೆಗೆದುಕೊಂಡು 100% ಫಲಿತಾಂಶ ತಂದು ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿರುತ್ತಾರೆ. 2024-25ನೇ ಸಾಲಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಆಯೋಜಿಸಲಾದ ಕಾರ್ಯಕ್ರಮಗಳು: ದಿನಾಂಕ 31/5/24ರಂದು ಶೈಕ್ಷಣಿಕ ವರ್ಷವನ್ನು ಶಾಲಾ ಪ್ರಾರಂಭೋತ್ಸವದ ಮೂಲಕ ಆರಂಭಿಸಲಾಯಿತು. ಆ ದಿನ ವಿದ್ಯಾರ್ಥಿಗಳು ಪಥಸಂಚಲನ ನಡೆಸಿದರು. ಹೊಸ ವಿದ್ಯಾರ್ಥಿಗಳಿಗೆ ಪೆನ್ನು ಪೆನ್ಸಿಲ್ ನೀಡಿ ಸಾಂಪ್ರದಾಯಿಕವಾಗಿ ಸ್ವಾಗತಿಸಲಾಯಿತು. ಶಾಲಾ ಸಂಚಾಲಕರಾದ ಶ್ರೀಯುತ ರೋಹಿತಾಶು ಉಚ್ಚಿಲ್,
ಮೂರೂರ ಬೋವಿ ಮಹಾಸಭಾದ ಅಧ್ಯಕ್ಷರಾಗಿರುವ ಶ್ರೀಯುತ ಹರೀಶ್ ಟಿ ಉಚ್ಚಿಲ್, ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ ರುಚ್ಚಿಲ್, ನಮ್ಮ ಸಂಸ್ಥೆಯ ಖಜಾಂಚಿಯಾದ ಶ್ರೀಯುತ ಲತೀಶ್ ಹಾಗೂ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಜೂನ್ 5ರಂದು ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆಯ ಮಹತ್ವವನ್ನು ತಿಳಿಸಲಾಯಿತು. ವಿದ್ಯಾರ್ಥಿಗಳು ಪರಿಸರದ ಕಾಳಜಿಯ ಕುರಿತಾದ ಪರಿಸರ ಗೀತೆ, ಭಾಷಣ ಹಾಗೂ ಶಾಲಾ ಪರಿಸರದಲ್ಲಿ ಗಿಡ ನೆಡುವುದರ ಮೂಲಕ ಆ ದಿನವನ್ನು ಅರ್ಥಪೂರ್ಣವನ್ನಾಗಿಸಿದರು. ದಿನಾಂಕ 21/6/2024ರಂದು ಯಂಗ್ ಮೆನ್ಸ್ ಬೋವಿ ಅಸೋಸಿಯೇಷನ್ ಮುಂಬೈ ಹಾಗೂ ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಇದರ ವತಿಯಿಂದ ನಮ್ಮ ಸಂಸ್ಥೆಯ ಬೋವಿ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು ವಿತರಿಸಲಾಯಿತು. ಈ ದಿವಸ ಶ್ರೀಯುತ ದಿನಕರ್ ಅಂಚಿಕಟ್ಟೆ ಇವರು ನೀಡಿದ ಸ್ವಾಮಿ ವಿವೇಕಾನಂದರ ರೀಪ್ ಎಕ್ಸಲೆನ್ಸ್ ರೀಚ್ ಸಕ್ಸಸ್ ಎಂಬ ಪುಸ್ತಕವನ್ನು ಲೈಬ್ರರಿಗೆ ನೀಡಲಾಯಿತು. ಅದೇ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಕೇಂದ್ರದ ಮಾರ್ಗದರ್ಶಕರಾದ ಶ್ರೀಯುತ ಸದ್ಯೋಜಾತ UL ಆಚಾರ್ಯ ಅವರು ಮುಖ್ಯ ಅತಿಥಿಯಾಗಿದ್ದರು. ವಿದ್ಯಾರ್ಥಿಗಳಿಗೆ ಯೋಗ ಮತ್ತು ಪ್ರಾಣಾಯಾಮದ ಮಹತ್ವವನ್ನು ತಿಳಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಸಂಚಾಲಕರು, ಅಧ್ಯಕ್ಷರು, ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಹಾಗೆ ದಿನಾಂಕ 3/7/24ರಂದು ವಿದ್ಯಾರ್ಥಿ ಪರಿಷತ್ ಚುನಾವಣೆಯು ಶಾಲಾ ಸಭಾಂಗಣದಲ್ಲಿ ನೆರವೇರಿತು. 6ರಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಮತ ಚಲಾಯಿಸಿದರು. ದಿನಾಂಕ 26/7/24ರಂದು ನಮೋ ಮೋಯರ್ ಗ್ಲೋಬಲ್ ಫೌಂಡೇಶನ್ ಇದರ ವತಿಯಿಂದ ನಮ್ಮ ವಿದ್ಯಾಸಂಸ್ಥೆಗೆ ಕ್ರೀಡಾ ಸಲಕರಣೆಗಳ ಹಸ್ತಾಂತರ ಮಾಡಲಾಯಿತು. ಶ್ರೀಯುತ ಹರೀಶ್ ಟಿ ಉಚ್ಚಿಲ್ ಅಧ್ಯಕ್ಷರು ಹಾಗೂ ಸದಸ್ಯರು ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಹಾಗೂ ಶ್ರೀಯುತ ನವೀನ್ ಬೆಳ್ಚಪಾಡರು, ಶ್ರೀಯುತ ರಘು ಕಾರ್ಣವರ್ರವರು, ಶ್ರೀಮತಿ ಪಾವನಕೆ, ಶ್ರೀಮತಿ ಅಮಿತಾ ಉಚ್ಚಿಲ್, ಶ್ರೀ ರಾಜೇಶ್, ಶಾಲಾ ಸಂಚಾಲಕರು, ದಾನಿಗಳಾದ ಶ್ರೀಯುತ ದಿನಕರ್ ಅಂಚಿಕಟ್ಟೆ ಹಾಗೂ ಮುಖ್ಯ ಶಿಕ್ಷಕರುಗಳು ವಿದ್ಯಾರ್ಥಿಗಳ ಉಪಸ್ಥಿತಿಯಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ಹಸ್ತಾಂತರಿಸಲಾಯಿತು. ದಿನಾಂಕ 10/8/24ರಂದು ಓಣಂ ಹಬ್ಬವನ್ನು ಆಚರಿಸಲಾಯಿತು. ವಿದ್ಯಾರ್ಥಿಗಳು ಓಣಂ ಹಬ್ಬದ ಆಚರಣೆಗೆ ಸಂಬಂಧಪಟ್ಟ ವಿವಿಧ ಕಾರ್ಯಕ್ರಮಗಳನ್ನು ನೀಡಿದ್ದರು. ಅದೇ ದಿನ ನಮ್ಮ ಶಾಲೆಯಲ್ಲಿ ಆಟಿಡೊಂಜಿ ದಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಮಕ್ಕಳು ಆ ದಿನ ಆಟಿ ತಿಂಗಳಲ್ಲಿ ಉಪಯೋಗಿಸುವ ವಿವಿಧ ಖಾದ್ಯಗಳನ್ನು ಪ್ರದರ್ಶನ ಮಾಡಿದ್ದರು. ಸಂಚಾಲಕರು ಆ ದಿವಸದ ಮಹತ್ವವನ್ನು ಮಕ್ಕಳಿಗೆ ತಿಳಿಸಿದರು. ದಿನಾಂಕ 15/8/24ರಂದು 78ನೇ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಯಿತು. ಮೂರೂರ ಬೋವಿ ಮಹಾಸಭಾ ಸೋಮೇಶ್ವರ ಇದರ ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಟಿ ಉಚ್ಚಿಲ್ ಧ್ವಜಾರೋಹಣಗೈದರು. ವಿದ್ಯಾರ್ಥಿಗಳಿಂದ ದೇಶಭಕ್ತಿ ಗೀತೆಗಳ ಗಾಯನ ಹಾಗೂ ನೃತ್ಯ ಕಾರ್ಯಕ್ರಮ ನಡೆಯಿತು. ಹಾಗೆ ದಿನಾಂಕ 19ರಂದು ರಕ್ಷಾಬಂಧನ ಕಾರ್ಯಕ್ರಮವನ್ನು ಆಚರಣೆ ಮಾಡಲಾಯಿತು. ದಿನಾಂಕ 23ರಂದು ಶಾಲಾ ಸಂಚಾಲಕರು ದೀಪ ಪ್ರಜ್ವಲನೆ ಮಾಡಿ ಮುದ್ದು ಕೃಷ್ಣ ಸ್ಪರ್ಧೆಗೆ ಚಾಲನೆ ನೀಡಿದರು. ಪೂರ್ವ ಪ್ರಾಥಮಿಕ ವಿಭಾಗದಿಂದ 5ನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಗೆ ಮುದ್ದು ಕೃಷ್ಣ, ಪುಟಾಣಿ ಕೃಷ್ಣ, ಬಾಲಕೃಷ್ಣ, ಗೋಪಿಕೃಷ್ಣ ಹೀಗೆ ವಿವಿಧ ಹಂತಗಳಲ್ಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಆಗಸ್ಟ್ ತಿಂಗಳ 25ನೇ ತಾರೀಕಿನಂದು ಗಣೇಶೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗಾಗಿ ಹಲವಾರು ವಿವಿಧ ಆಟೋಟ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಡೆಸಲಾಯಿತು. ದಿನಾಂಕ 5/9/24ರಂದು ಶಿಕ್ಷಕರ ದಿನಾಚರಣೆ ಆಚರಿಸಲಾಯಿತು. ವಿದ್ಯಾರ್ಥಿಗಳು ಶಿಕ್ಷಕರಿಗಾಗಿ ವಿವಿಧ ಕಾರ್ಯಕ್ರಮ ನೀಡಿದರು ಮತ್ತು ಶಿಕ್ಷಕರಿಗಾಗಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಿದ್ದರು. ರಕ್ಷಕ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಶಿಕ್ಷಕರಿಗೆ ನೆನಪಿನ ಕಾಣಿಕೆಗಳನ್ನು ನೀಡಿ ಗೌರವಿಸುವುದರ ಜೊತೆಗೆ ಅನೇಕ ಸ್ಪರ್ಧೆಗಳನ್ನು ಮಾಡಿ ಬಹುಮಾನವನ್ನು ವಿತರಿಸಿದರು. ಹಾಗೆಯೇ ಅಕ್ಟೋಬರ್ 2ನೇ ತಾರೀಕಿನಂದು ಗಾಂಧಿ ಜಯಂತಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಆ ದಿನ ಗಾಂಧೀಜಿಯವರಿಗೆ ಇಷ್ಟ ಇರುವಂತಹ ಭಜನೆಗಳನ್ನು ಹಾಡಲಾಯಿತು. ಅವರ ಜೀವನದ ಆದರ್ಶಗಳನ್ನು ಮಕ್ಕಳಿಗೆ ತಿಳಿಸಲಾಯಿತು. 8/10/24ರಂದು ಶಾರದಾ ಪೂಜೆಯನ್ನು ಆಚರಿಸಲಾಯಿತು. ಪ್ರಾಥಮಿಕ ವಿಭಾಗದ ಮಕ್ಕಳು ಸೊಗಸಾಗಿ ಕುಣಿತ ಭಜನೆಯ ಪ್ರದರ್ಶನವನ್ನು ನೀಡಿದ್ದರು. ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು. ಸದರಿ ಕಾರ್ಯಕ್ರಮದಲ್ಲಿ ಮೂರೂರ ಬೋವಿ ಮಹಾಸಭಾ ಇದರ ಜೊತೆ ಕಾರ್ಯದರ್ಶಿಯವರಾದ ಶ್ರೀ ನಾಗೇಶ್ ಉಚ್ಚಿಲ್ ಇವರು ಧ್ವಜಾರೋಹಣಗೈದರು. ಶಾಲಾಧ್ಯಕ್ಷರು, ಸಂಚಾಲಕರು, ರಕ್ಷಕ ಶಿಕ್ಷಕ ಸಂಘದ ಎಲ್ಲ ಪದಾಧಿಕಾರಿಗಳು, ಪೋಷಕರು, ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಮಕ್ಕಳು ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ನಾಡಗೀತೆಗಳನ್ನು ಹಾಡಿದರು. ಹಾಗೆ ನೃತ್ಯ ಪ್ರದರ್ಶನಗಳನ್ನು ಕೂಡ ನೀಡಿದರು.
ದಿನಾಂಕ 14/11/24ರಂದು ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಶಿಕ್ಷಕ ರಕ್ಷಕ ಸಂಘದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸೇರಿ ಮಕ್ಕಳ ದಿನಾಚರಣೆಯನ್ನು ಆಯೋಜಿಸಿದ್ದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿದ್ದರು. ವಿದ್ಯಾರ್ಥಿಗಳಿಗೆ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸಿ ಬಹುಮಾನವನ್ನು ಕೂಡ ನೀಡಲಾಗಿತ್ತು. ನವೆಂಬರ್ ತಿಂಗಳ 25ನೇ ತಾರೀಕಿನಂದು ಮೂರೂರ ಬೋವಿ ಮೋಯ ಮಹಾಸಭಾ ಮುಂಬೈ ಇವರು ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳನ್ನು ಹಸ್ತಾಂತರಿಸಿದರು. ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಯುತ ಚಿದಾನಂದ ಉಚ್ಚಿಲ್, ಅಧ್ಯಕ್ಷರಾದ ಶ್ರೀಯುತ ಹರಿಶ್ರೀ ಉಚ್ಚಿಲ್, ಮೂರೂರ ಬೋವಿ ಮಹಾಸಭಾ ಮುಂಬೈ ಇದರ ಕಾರ್ಯದರ್ಶಿಗಳಾದ ಶ್ರೀಯುತ ಚಂದ್ರಕಾಂತ್ ಉಚ್ಚಿಲ್, ಸಂಚಾಲಕರಾದ ಶ್ರೀಯುತ ರೋಹಿತಾಶ್ ಉಚ್ಚಿಲ್, ಕಾರ್ಯದರ್ಶಿಯವರಾದ ಶ್ರೀಯುತ ರಾಜೇಶ್ ಟಿ ಉಚ್ಚಿಲ್ ಹಾಗೂ ಮುಖ್ಯ ಶಿಕ್ಷಕರು ಉಪಸ್ಥಿತರಿದ್ದರು. ಎಲ್ಲ ತರಹದ ರಾಷ್ಟ್ರೀಯ ಹಬ್ಬಗಳನ್ನು ಆಂಗ್ಲ ಮಾಧ್ಯಮ ಹಾಗೂ ಕನ್ನಡ ಮಾಧ್ಯಮ ಶಾಲೆ ಯಾವಾಗಲೂ ಜಂಟಿಯಾಗಿ ಆಚರಿಸುತ್ತದೆ. ದಿನಾಂಕ 7/12/24ರಂದು ನಮ್ಮ ಶಾಲೆಯಲ್ಲಿ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಆಯೋಜಿಸಲಾಗಿತ್ತು. ಪೂರ್ವ ಪ್ರಾಥಮಿಕ 1ನೇ ತರಗತಿ ಹಾಗೂ 2ನೇ ತರಗತಿಯ ಮಕ್ಕಳು, 3, 4, 5ನೇ ತರಗತಿಯ ವಿದ್ಯಾರ್ಥಿಗಳು, 6 ಮತ್ತು 7ನೇ ತರಗತಿಯ ವಿದ್ಯಾರ್ಥಿಗಳು, 8, 9, 10ನೇ ತರಗತಿಯ ವಿದ್ಯಾರ್ಥಿಗಳು, ಹೀಗೆ ಒಟ್ಟು 4 ಗುಂಪುಗಳಲ್ಲಿ ವಿದ್ಯಾರ್ಥಿಗಳನ್ನು ಶೈಕ್ಷಣಿಕ ಪ್ರವಾಸಕ್ಕಾಗಿ ಕರೆದೊಯ್ಯಲಾಗಿತ್ತು. ಶಾಲೆಯಲ್ಲಿ ಈವರೆಗೆ 14 ದತ್ತಿನಿಧಿಗಳು ಸ್ಥಾಪಿತಗೊಂಡಿವೆ. ದಿನಾಂಕ 24/12/2024ರಂದು ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ದತ್ತಿನಿಧಿಗಳ ಆಶಯದಂತೆ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಿ ಗೌರವಿಸಲಾಗಿದೆ. ದಿವಂಗತ ಪ್ರಭಾವತಿ ಟೀಚರ್ ಸ್ಮರಣಾರ್ಥದ ದತ್ತಿನಿಧಿ, YMBA ಚಿನ್ನದ ಹಬ್ಬದ ದತ್ತಿನಿಧಿ, ದಿವಂಗತ ಮಂಜಪ್ಪ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ ವಿಶ್ವನಾಥ್ ಉಚ್ಚಿಲ್ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ ವಿದ್ವಾನ್ ರಾಮಪ್ಪ ಸೀತಮ್ಮ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ ವಿದ್ವಾನ್ ರಾಮಚಂದ್ರ ಉಚ್ಚಿಲ್ ಇವರ ಸ್ಮರಣಾರ್ಥ ದತ್ತಿನಿಧಿ, ನಿವೃತ್ತ ಶಿಕ್ಷಕರಾದ ದಿವಂಗತ ಜೇಂಕಳ ಶ್ರೀನಿವಾಸ್ ಭಟ್, ದಿವಂಗತ ಸರಸ್ವತಿ UB, ದಿವಂಗತ ಶ್ರೀಮತಿ ಕಮಲಾ ಅಡ್ಕ, ಸರೋಜಿನಿ U, ಶ್ರೀಮತಿ ರೇವತಿ ದಾಮೋದರ್ ಉಚ್ಚಿಲ್ ಇವರ ದತ್ತಿನಿಧಿ, ದಿವಂಗತ ಪೆರ್ಜಿಕೋಟಿ ಮತ್ತು ದಿವಂಗತ ಚೆರಿಯಮ್ಮ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ MB ಸಾಲ್ಯಾನ್ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ ನಿರೀಕ್ಷ್ ರಾಜ್ ಸ್ಮರಣಾರ್ಥ ದತ್ತಿನಿಧಿ, ಫುಟ್ಬಾಲ್ ಕ್ರೀಡಾಲು ದಿವಂಗತ ಶೀನಪ್ಪ ಉಚ್ಚಿಲ್ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ UN ಪ್ರಸಾದ್ ದತ್ತಿನಿಧಿ, ದಿವಂಗತ ನಾರಾಯಣ ಕೆ ಉಚ್ಚಿಲ್ ತಲೆಬಾಡಿ ಇವರ ಸ್ಮರಣಾರ್ಥ ದತ್ತಿನಿಧಿ, ದಿವಂಗತ ಸದಾಶಿವ P ಉಚ್ಚಿಲ್ ಸ್ಮರಣಾರ್ಥ ದತ್ತಿನಿಧಿ. ಈ ರೀತಿ 14 ದತ್ತಿನಿಧಿಗಳ ಪ್ರಾಯೋಜಕತ್ವದಿಂದ ಮಕ್ಕಳಿಗೆ ಬಹುಮಾನ ನೀಡಲಾಗುತ್ತಿದೆ. ಇದರಲ್ಲಿ ಸಹಕರಿಸಿದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇವೆ. ಪ್ರಸಕ್ತ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ದಿವಂಗತ ಸುರೇಂದ್ರ ಉಚ್ಚಿಲ್ ಇವರ ಸ್ಮರಣಾರ್ಥ ಶ್ರೀ ಸಮೀರ್ ಸುರೇಂದ್ರ ಉಚ್ಚಿಲ್ ಗೋವಾ ಇವರು 10ನೇ ತರಗತಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ 2 ಬೋವಿ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿಗೆ ಧನ ಸಹಾಯ ಒದಗಿಸಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ದಿವಂಗತ ಸಿಂಡಿಕೇಟ್ ಬ್ಯಾಂಕ್ ಸೋಮಪ್ಪ ಕೆ ಉಚ್ಚಿಲ್ ಹಾಗೂ ದಿವಂಗತ ಶ್ರೀಮತಿ ಟೀಚರ್ ಯಶೋಧ S ಉಚ್ಚಿಲ್ ಇವರ ಸ್ಮರಣಾರ್ಥ ಇವರ ಮಕ್ಕಳಿಂದ ನಮ್ಮ ಸಂಸ್ಥೆಗೆ ಪೆನ್ನನ್ನು ಉಚಿತವಾಗಿ ನೀಡಿದರು. ಸಂಸ್ಥೆಯ ಪರವಾಗಿ ಅವರಿಗೂ ಧನ್ಯವಾದವನ್ನು ಅರ್ಪಿಸಿದ್ದೇವೆ. ಈ ಸಂದರ್ಭದಲ್ಲಿ ಅನ್ನದಾಸೋಹ ವ್ಯವಸ್ಥೆ, ಅನುದಾನ ರಹಿತ ಆಂಗ್ಲ ಮಾಧ್ಯಮ ಶಾಲಾ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯು ಉಚಿತವಾಗಿ ಮಧ್ಯಾಹ್ನದ ಅನ್ನದಾಸೋಹದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಉತ್ತಮ ಗುಣಮಟ್ಟದ ಶುಚಿ ರುಚಿಯಾದ ಆಹಾರವನ್ನು ನೀಡಲಾಗುತ್ತಿದೆ. ಈ ಕಾರ್ಯಕ್ಕಾಗಿ ವಾರ್ಷಿಕವಾಗಿ 6 ಲಕ್ಷಕ್ಕಿಂತಲೂ ಹೆಚ್ಚು ವ್ಯಯವಾಗುತ್ತಿದೆ. ನಮ್ಮ ಸಂಸ್ಥೆಯು ಜನವರಿ ತಿಂಗಳ ನಂತರ ಸ್ವಲ್ಪ ನೀರಿನ ಸಮಸ್ಯೆಯನ್ನು ಎದುರಿಸುತ್ತಿದ್ದು, ಈ ಸಂದರ್ಭದಲ್ಲಿ ಪ್ರತಿ ವರ್ಷ ನಮ್ಮ ಶಾಲೆಯ ನೆರೆಯವರಾದ ಶ್ರೀ ಹಸೈನಾರ್ ಇವರು ಕುಡಿಯುವ ನೀರನ್ನು ಒದಗಿಸುತ್ತಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಉಚಿತ ತಪಾಸಣೆ, RBSK ತಂಡದಿಂದ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಉಚಿತ ಆರೋಗ್ಯ ತಪಾಸಣೆ ಮಾಡುತ್ತಾರೆ ಹಾಗೂ ವೆಲ್ಲಾಕ್ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮಕ್ಕಳ ಸುರಕ್ಷತೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಲಾಗ್ತಾ ಇದೆ. ಅಕ್ಷರ ದಾಸೋಹ, ಉಚಿತ ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ. ಅನುದಾನಿತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ರಾಜ್ಯ ಸರ್ಕಾರದಿಂದ ಉಚಿತ ಪಠ್ಯಪುಸ್ತಕ ನೀಡಲಾಗುತ್ತಿದೆ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಉಚಿತ ಸಮವಸ್ತ್ರವನ್ನು, ಬರೆಯುವ ಪುಸ್ತಕವನ್ನು, ಐಡಿಯನ್ನು ಯಂಗ್ ಮೆನ್ಸ್ ಬೋವಿ ಅಸೋಸಿಯೇಷನ್ ಮುಂಬೈ ಹಾಗೂ ಮೂರೂರ ಬೋವಿ ಮಹಾಸಭಾದ ಸಹಯೋಗದೊಂದಿಗೆ ವಿತರಿಸಲಾಗುತ್ತಿದೆ.
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುದಾನದಿಂದ ವಿದ್ಯಾರ್ಥಿಗಳಿಗೆ ಅಕ್ಷರ ದಾಸೋಹದ ಮೂಲಕ ಉಚಿತ ಬಿಸಿಯೂಟ, ಕ್ಷೀರ ಭಾಗ್ಯ ಯೋಜನೆ, ವಾರದಲ್ಲಿ 3 ದಿನ ಸಾಯಿಶೂರ್ ರಾಗಿ ಮಿಶ್ರಿತ ಬಿಸಿ ಹಾಲು, ಸರ್ಕಾರ ಹಾಗೂ ಆಜಿಮ್ ಪ್ರೇಮ್ ಫೌಂಡೇಶನ್ ವತಿಯಿಂದ ಪ್ರತಿದಿನ ಮೊಟ್ಟೆ ವಿತರಿಸಲಾಗುತ್ತಿದೆ. ಶಾಲಾ ಗ್ರಂಥಾಲಯದಲ್ಲಿ 2600ಕ್ಕೂ ಹೆಚ್ಚು ಪುಸ್ತಕಗಳಿದ್ದು ಇದರ ಸದುಪಯೋಗವನ್ನು ನಮ್ಮ ವಿದ್ಯಾರ್ಥಿಗಳು ಪಡೆಯುತ್ತಿದ್ದಾರೆ. ಅಲ್ಲದೆ ಕನ್ನಡ, ಇಂಗ್ಲಿಷ್ ದಿನಪತ್ರಿಕೆಗಳು ಕೂಡ ಲಭ್ಯವಿದ್ದು ಇದರ ಪ್ರಯೋಜನವನ್ನು ಕೂಡ ಮಕ್ಕಳು ಪಡೆಯುತ್ತಾ ಇದ್ದಾರೆ. 2024-25ನೇ ಸಾಲಿನಲ್ಲಿ ಶ್ರೀಯುತ ದೇವದಾಸ್ ಟಿ ಉಚ್ಚಿಲ್ ಇವರ ಸಹಕಾರದಿಂದ ಶ್ರೀಯುತ ಶಶಿಧರ್ ಉಚ್ಚಿಲ್ ತುಮಕೂರು ಇವರು ಗ್ರಂಥಾಲಯಕ್ಕೆ ತುಂಬ ಅಮೂಲ್ಯವಾದ ಪುಸ್ತಕಗಳನ್ನು ಉಚಿತವಾಗಿ ನೀಡಿರುತ್ತಾರೆ. ಶ್ರೀ ಸಂತೋಷ್ ಉಚ್ಚಿಲ್ಕರ್ ಮತ್ತು ಧೀರಾಜ್ ಉದ್ಯಾವರ್, ಚಂದ್ರಶೇಖರ್ ಗುಡ್ಡಪ್ಪ ಇವರು ಕೂಡ ಗ್ರಂಥಾಲಯದ ಪುಸ್ತಕಕ್ಕೆ ಧನ ಸಹಾಯ ನೀಡಿರುತ್ತಾರೆ. ಇವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಕ್ರೀಡೆಗಳು ಮತ್ತು ಪಂದ್ಯಾಟಗಳು. ಶಾಲೆಯು ವಿಶಾಲ ಕ್ರೀಡಾಂಗಣವನ್ನು ಹೊಂದಿದ್ದು ಕ್ರೀಡಾ ಶಿಕ್ಷಣ ನೀಡುವರೆ 2 ದೈಹಿಕ ಶಿಕ್ಷಣ ಶಿಕ್ಷಕರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಶಿಕ್ಷಣ ಇಲಾಖೆಯು ಆಯೋಜಿಸಿದ ಹೋಬಳಿ, ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ ಹಾಗೂ ಹಲವಾರು ಕ್ರೀಡಾಕೂಟಗಳಲ್ಲಿ ವಿಜೇತರಾಗಿ ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಜೂನ್ 16ರಂದು ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಕಬಡ್ಡಿ ಮ್ಯಾಟ್ ಟೂರ್ನಮೆಂಟ್ ಪಂದ್ಯಾಟ ಸೀಸನ್ 3 ಇದರಲ್ಲಿ ನಮ್ಮ ಸಂಸ್ಥೆಯ ಮಕ್ಕಳು ತೃತೀಯ ಸ್ಥಾನವನ್ನು ಪಡೆದಿದ್ದಾರೆ. ಆಗಸ್ಟ್ ತಿಂಗಳ 30ನೇ ತಾರೀಕಿನಂದು ನಡೆದ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಪ್ರೌಢಶಾಲಾ ವಿಭಾಗದ ಬಾಲಕಿಯರ ತಂಡವು ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ದಿನಾಂಕ 31/8/24ರ ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಪ್ರಾಥಮಿಕ ವಿಭಾಗದ ಬಾಲಕಿಯರ ತಂಡವು ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ದಿನಾಂಕ 25/8/24ರಂದು ನಡೆದ ಬೀರಿ ಗಣೇಶೋತ್ಸವದ ಹಗ್ಗ ಜಗ್ಗಾಟ ಪಂದ್ಯಾಟದಲ್ಲಿ ಪ್ರೌಢಶಾಲಾ ವಿಭಾಗದ ಬಾಲಕಿಯರು ಸ್ಪರ್ಧಿಸಿ ದ್ವಿತೀಯ ಸ್ಥಾನವನ್ನು ಗಳಿಸಿರುತ್ತಾರೆ. ಅಸೈಗೋಳಿ ಯುವಕ ಮಂಡಲ ಮತ್ತು ಸಾರ್ವಜನಿಕ ಮೊಸರು ಕುಡಿಕೆ ಉತ್ಸವ ಸಮಿತಿ ಅಸೈಗೋಳಿ ಇವರು ನಡೆಸಿದ 36ನೇ ವರ್ಷದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಮೊಸರು ಕುಡಿಕೆ ಉತ್ಸವದ ಪ್ರಯುಕ್ತ ನಡೆಸಿದ ಪ್ರಾಥಮಿಕ ವಿಭಾಗದ ಕಬಡ್ಡಿ ಪಂದ್ಯಾಟದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ನಿಖಿಲ್ 7ನೇ ತರಗತಿ ಇವರು ಸವ್ಯಸಾಚಿ ಆಟಗಾರ ಎಂಬ ಬಿರುದನ್ನು ಪಡೆದಿರುತ್ತಾರೆ. ಉಳ್ಳಾಲ ತಾಲೂಕು ಆಡಳಿತ, ಉಳ್ಳಾಲ ನಗರಸಭೆ, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಪ್ರಯುಕ್ತ ನಡೆಸಿದ ಪಥಸಂಚಲನ ಸ್ಪರ್ಧೆಯಲ್ಲಿ ಪ್ರೌಢಶಾಲಾ ಮತ್ತು ಪ್ರಾಥಮಿಕ ವಿಭಾಗ ಎರಡೂ ಕೂಡ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತದೆ. ದಕ್ಷಿಣ ಕನ್ನಡ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ ಉಳ್ಳಾಲ ತಾಲೂಕ್ ಪಂಚಾಯತ್, ಉಳ್ಳಾಲ ನಗರಸಭೆ, ಸೋಮೇಶ್ವರ ಪುರಸಭೆ, ಕೋಟೆಕಾರು ಪಟ್ಟಣ ಪಂಚಾಯತ್, ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಉಳ್ಳಾಲ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ಗಳ ಸಂಯುಕ್ತ ಆಶ್ರಯದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಮೈದಾನ ಕೋಣಾಜೆ ಇಲ್ಲಿ ನಡೆದ ಉಳ್ಳಾಲ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಸ್ಪರ್ಧಿಸಿ ದ್ವಿತೀಯ ಸ್ಥಾನವನ್ನು ಪಡೆದು ನಮ್ಮ ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. ಕ್ಲಸ್ಟರ್ ಮಟ್ಟದ ಅಥ್ಲೆಟಿಕ್ ಮೀಟ್ 2024-25 ಕೋಣಾಜೆಯಲ್ಲಿ ನಡೆದ ಸ್ಪರ್ಧೆಯಲ್ಲಿ ಕನ್ನಡ ಮಾಧ್ಯಮದ ಮಕ್ಕಳಾದ ಧೃತೀಶ, ಮೊಹಮ್ಮದ್ ಫಜಲ್, ಮೊಹಮ್ಮದ್ ಸಾಬಿತ್ ಇವರು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ದಿನಾಂಕ 29/10/24 ಹಾಗೂ 30/10/24ರಂದು ನಡೆದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು, ದಕ್ಷಿಣ ವಲಯ ಮಂಗಳೂರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಉಚ್ಚಿಲಗುಡ್ಡೆ ಇವರ ಸಹಯೋಗದೊಂದಿಗೆ ನಡೆದ ಅಥ್ಲೆಟಿಕ್ ಕ್ರೀಡಾಕೂಟದಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯ 7ನೇ ತರಗತಿಯ ವೈಷ್ಣವ್ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಮಿನಿ ಒಲಿಂಪಿಕ್ ಕ್ರೀಡಾಕೂಟ 24 ನವೆಂಬರ್ ತಿಂಗಳ 14ರಿಂದ 20ನೇ ತಾರೀಕಿನವರೆಗೆ ಕರ್ನಾಟಕದ ತೃತೀಯ ಮಿನಿ ಒಲಿಂಪಿಕ್ಸ್ ಶ್ರೀಕಂಠೀರವ ಕ್ರೀಡಾಂಗಣ ಬೆಂಗಳೂರು ಇಲ್ಲಿ ನಡೆಯಿತು. ಇದರಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಾದ ಲಕ್ಷ್ಯ, ಶಿವಾನಿ, ನೇಹಾ, ಶಿವಾನಿ, ಲಿಖಿಶಾ ಇವರೆಲ್ಲ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ.
ಕ್ಲಸ್ಟರ್ ಮಟ್ಟದ ಅಥ್ಲೆಟಿಕ್ ಕ್ರೀಡೆ 2024-25 ಮಂಗಳೂರು ವಿಶ್ವವಿದ್ಯಾನಿಲಯದ ಕ್ರೀಡಾಂಗಣದಲ್ಲಿ ನಡೆದಿದ್ದು, ವಯೋಮಿತಿ 14 ಮತ್ತು 17 ವರ್ಷದ ಹುಡುಗ ಹುಡುಗಿಯರ ವಿಭಾಗದಲ್ಲಿ ನಮ್ಮ ವಿದ್ಯಾರ್ಥಿಗಳಾದ ಲೇಖನ್, ವೈಷ್ಣವ್, ಮಾನ್ವಿ ಎ ಸುವರ್ಣ, ಶಿವಾನಿ ಹೀಗೆ 5 ಮಂದಿ ತಾಲೂಕು ಮಟ್ಟದ ಅಥ್ಲೆಟಿಕ್ಸ್ಗೆ ಆಯ್ಕೆಯಾಗಿರುತ್ತಾರೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಡಿಸೆಂಬರ್ 13 ಮತ್ತು 14ರಂದು ಶಾಲಾ ಕ್ರೀಡೋತ್ಸವ ನಡೆಸಲಾಯಿತು. ಸೋಮೇಶ್ವರ ಪುರಸಭೆಯ ಉಪಾಧ್ಯಕ್ಷರಾದ ಶ್ರೀಯುತ ರವಿಶಂಕರ್ ಇವರು ಶಾಲೆಯ ಧ್ವಜವನ್ನು ಧ್ವಜಾರೋಹಣಗೈದರು. ಶ್ರೀಯುತ ರವಿ ಕಾರ್ಣವರ್, ಆಡಳಿತ ಮುಕ್ತೇಶ್ವರರು, ಶ್ರೀ ಭಗವತಿ ಕ್ಷೇತ್ರ ಇವರು ದೀಪ ಪ್ರಜ್ವಲಿಸಿದರು. ಅಧ್ಯಕ್ಷರಾದ ಶ್ರೀಯುತ ಹರೀಶ್ ಟಿ ಉಚ್ಚಿಲ್ರವರು ಕ್ರೀಡಾ ಜ್ಯೋತಿಯನ್ನು ಹಸ್ತಾಂತರಿಸಿದರು. ಎಲ್ಲ ಮಕ್ಕಳು ಬಹಳ ಆಸಕ್ತಿಯಿಂದ ಆಟೋಟದಲ್ಲಿ ಭಾಗವಹಿಸಿರುತ್ತಾರೆ. ಇತರ ಸ್ಪರ್ಧೆಗಳು: ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ದಕ್ಷಿಣ ಕನ್ನಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮಂಗಳೂರು ದಕ್ಷಿಣ ವಲಯ ಮತ್ತು ಪಿಲಾರು ಶಾಲೆ ಇದರ ಸಹಯೋಗದೊಂದಿಗೆ ನಡೆದ ಪ್ರಾಥಮಿಕ ವಿಭಾಗದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಬಹುಮಾನವನ್ನು ಪಡೆದಿರುತ್ತಾರೆ ಮತ್ತು ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ಶ್ರೀವತ್ಸ, ಆಯುಷ್, ಮೌಲ್ಯ, ಅದ್ವಿತಿ ಇವರೆಲ್ಲರೂ ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ವಲಯ ಇವರು ಭಗವತಿ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಸಂಕೊಳಿಗೆ ಇಲ್ಲಿ ನಡೆಸಿದ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ನಮ್ಮ ಪ್ರೌಢಶಾಲಾ ವಿಭಾಗದ ಮಕ್ಕಳು ಭಾಗವಹಿಸಿ ತಾಲೂಕು ಮಟ್ಟದ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ. ದಿನಾಂಕ 12/11/24ರಂದು ಫಲೋಕ್ ಶಾಲೆಯಲ್ಲಿ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯು ನಡೆದಿದ್ದು, ಇದರಲ್ಲಿ ಭಾಗವಹಿಸಿ ನಮ್ಮ ಪ್ರೌಢಶಾಲಾ ವಿಭಾಗದ ನಿತೇಶ್ ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾನೆ. ಹಾಗೆಯೇ ದಿಶಾಂತ್ ಎಂ ಪಂಡಿತ್ ಚಿತ್ರಕಲೆಯಲ್ಲಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಕನ್ನಡ ಮಾಧ್ಯಮದ ಮಕ್ಕಳು ಕೂಡ ಬಹುಮಾನವನ್ನು ಪಡೆದಿರುತ್ತಾರೆ. ದಿನಾಂಕ 21/8/24ರಂದು ಸರ್ಕಾರಿ ಪ್ರೌಢಶಾಲೆ ಅಂಬ್ಲಮೊಗರು ಇಲ್ಲಿ ನಡೆದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮಂಗಳೂರು ದಕ್ಷಿಣ ವಲಯ ಇವರು ನಡೆಸಿದ ಪ್ರೌಢಶಾಲಾ ವಿಭಾಗದ 14 ವರ್ಷ ಪ್ರಾಯದ ಬಾಲಕ ಬಾಲಕಿಯರ ಕರಾಟೆ ಸ್ಪರ್ಧೆ ಪಂದ್ಯಾಟದಲ್ಲಿ ಭಾಗವಹಿಸಿ 25 ಕಿಲೋಗ್ರಾಂನಲ್ಲಿ ನಮ್ಮ ಶಾಲೆಯ ಕವನ್ ತೃತೀಯ ಹಾಗೂ 40 kgಯಲ್ಲಿ ದಿಶಾ ಯು ಕುಲಾಲ್ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಹಾಗೆಯೇ ದಿನಾಂಕ 18 ಆಗಸ್ಟ್ 24ರಂದು ಚಿರುಂಬ ಭಗವತಿ ಕ್ಷೇತ್ರದಲ್ಲಿ ನಡೆದ ಕೃಷ್ಣ ಅಷ್ಟಮಿಯ ಪ್ರಯುಕ್ತ ಮುದ್ದು ಕೃಷ್ಣ ಸಾಂಸ್ಕೃತಿಕ ಟ್ರಸ್ಟ್ ತೊಕ್ಕೊಟ್ಟು ಇವರು ನಡೆಸಿದ ಚಿತ್ರಕಲೆ ಸ್ಪರ್ಧೆಯಲ್ಲಿ ಶ್ರೀವತ್ಸ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾನೆ. ಅಲ್ಲದೆ ನಮ್ಮ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅಭಿನಂದನಾ ಪತ್ರವನ್ನು ಕೂಡ ಪಡೆದಿರುತ್ತಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ವಿಕೆ ಫರ್ನಿಚರ್ ಇವರು ನಡೆಸಿದ ಆನ್ಲೈನ್ ಛದ್ಮವೇಶ ಸ್ಪರ್ಧೆಯಲ್ಲಿ ಮಹೀತ್ ಪಿ ಉಳ್ಳಾಲ್ ಇವರು ಬೆಸ್ಟ್ ಪರ್ಫಾರ್ಮೆನ್ಸ್ ಬಹುಮಾನ ಪಡೆದಿರುತ್ತಾರೆ. ಬ್ರಹ್ಮಶ್ರೀ ನಾರಾಯಣಗುರು ಧ್ಯಾನ ಮಂದಿರ ಕೊಲ್ಯ ಇವರು ಬ್ರಹ್ಮಶ್ರೀ ನಾರಾಯಣಗುರುವರೆಯರ 150ನೇ ಜಯಂತಿ ಉತ್ಸವದ ಪ್ರಯುಕ್ತ ನಡೆಸಿದ ಸಾಂಸ್ಕೃತಿಕ ಛದ್ಮವೇಶ ಸ್ಪರ್ಧೆಯಲ್ಲಿ ಲೇಖನ್ 7ನೇ ತರಗತಿ ಪ್ರಥಮ ಸ್ಥಾನವನ್ನು ಹಾಗೆಯೇ ವೃಷ್ಟಿ 3ನೇ ತರಗತಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಕರಾವಳಿ ಸಂಗೀತ ಕಲಾವಿದರ ಒಕ್ಕೂಟ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇವರು 18/9/24ರಂದು ನಡೆಸಿದ ಸಂಗೀತ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ 5ನೇ ತರಗತಿಯ ವಿದ್ಯಾರ್ಥಿನಿ ಧೃತಿ ಶಾಲ್ಯನ್ ಅಭಿನಂದನಾ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಇದುವರೆಗೂ ನಮ್ಮ ವಿದ್ಯಾಸಂಸ್ಥೆಗೆ ನಿಮ್ಮೆಲ್ಲರ ಸಹಾಯ ಸಹಕಾರವನ್ನು ನೀಡಿರುತ್ತೀರಿ. ಇನ್ನು ಮುಂದಕ್ಕೂ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕಾಗಿ ತಮ್ಮೆಲ್ಲರ ತನು ಮನ ಧನದ ಸಹಾಯವನ್ನು ಕೋರುತ್ತಾ ಶ್ರೀದೇವರ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಎಂದು ಬೇಡಿಕೊಳ್ಳುತ್ತಾ ಮಕ್ಕಳ ಗುಣಮಟ್ಟದ ಶಿಕ್ಷಣ, ಶಾಲಾ ಶಿಸ್ತು ಹಾಗೂ ಶಾಲೆಯ ಅಭಿವೃದ್ಧಿಗೆ ಸದಾ ಪ್ರೋತ್ಸಾಹ ನೀಡುತ್ತಿರುವ ಶಾಲಾ ಆಡಳಿತ ಮಂಡಳಿಗೆ, ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ಶಾಲಾ ವಾರ್ಷಿಕ ವರದಿಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ ಶಾಲಾ ಶೈಕ್ಷಣಿಕ ವರದಿಯನ್ನು ನಮ್ಮ ಮುಂದಿಟ್ಟ ಶ್ರೀಮತಿ ಸುಜಾತ ಇವರಿಗೆ ವಂದನೆಗಳು. ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಕಲೆಯನ್ನು ಗುರುತಿಸಿ ಅದಕ್ಕೆ ಮಣೆ ಹಾಕುವ ಕಾರ್ಯ ಶಾಲಾ ಸಂಚಿಕೆಯದ್ದು. ಮಕ್ಕಳು ತಾವೇ ಬರೆದ ಅಥವಾ ಸಂಗ್ರಹಿಸಿದ ಕತೆ, ಕವನ, ಚುಟುಕು, ಗಾದೆಗಳು, ಚಿತ್ರಗಳು ಹಾಗೂ ವಿವಿಧ ವಿಷಯಗಳನ್ನೊಳಗೊಂಡ ಈ ವರ್ಷದ ಶಾಲಾ ಸಂಚಿಕೆ ಬೆಳಕು ಇಂದು ಅನಾವರಣಗೊಳ್ಳಲಿದೆ. ಇದರ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ 10ನೇ ತರಗತಿ ವಿದ್ಯಾರ್ಥಿನಿ ಸೃಜನಿ ಉಚ್ಚಿಲ್.
ವೈಶಲ್ಯದಿಂಬಾಳು ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು ಭಾಸ್ಕರನನುಗ್ರಹವೇ ನೂತನ ಜೀವನ ಸತ್ವ ಮೃತ್ಯು ನಿನಗಲ್ಪತೆ ಮಂಕುತಿಮ್ಮ ಅಂದರೆ ಮನುಷ್ಯನ ಜೀವನ ಸುದೀರ್ಘವಾದದ್ದು ಇಲ್ಲಿ ಅವಕಾಶಗಳು ವಿಪುಲ ಆ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು ವಿಶಾಲವಾದ ಮನೋಭಾವ ಹೊಂದಬೇಕು ಕತ್ತಲೆಯ ಜೀವನ ನಮ್ಮದಾಗದೆ ಎಲ್ಲರಿಗೂ ಯಾವುದೇ ಭೇದ ಭಾವವಿಲ್ಲದೆ ಬೆಳಕು ನೀಡಿ ತನ್ನ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುವ ಸೂರ್ಯನಂತೆ ಇರಬೇಕು ಎಂದು ತಮ್ಮ ಕಗ್ಗದಲ್ಲಿ DVG ಅವರು ನುಡಿದಿದ್ದಾರೆ. ಅಂದರೆ ಇಲ್ಲಿ ಕೂಡ ನಾವು ಸಮಾಜದಲ್ಲಿ ಉತ್ತಮ ನಾಗರಿಕನಾಗಲು ಹಾಗೆಯೇ ಎಲ್ಲರೊಂದಿಗೂ ಉತ್ತಮ ರೀತಿಯಲ್ಲಿ ಒಗ್ಗಟ್ಟಿನಿಂದ ಬಾಳಿ ಬದುಕಬೇಕಾದರೆ ನಮಗೆ ಜ್ಞಾನ ಮುಖ್ಯ. ಬೆಳಕೆಂಬ ಜ್ಞಾನವನ್ನು ಪಡೆದು ತಮವೆಂಬ ಅಜ್ಞಾನವನ್ನು ತೊಲಗಿಸಿ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಸಾಗಲು ಶಾಲೆ ಎಂಬ ವಿದ್ಯಾ ದೇಗುಲದ ಅವಶ್ಯಕತೆ ಇದೆ. ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅವರ ವ್ಯಕ್ತಿತ್ವವನ್ನು ಪರಿಪೂರ್ಣವಾಗಿ ವಿಕಸಿತಗೊಳಿಸುತ್ತಾರೆ. ಈ ನಿಟ್ಟಿನಲ್ಲಿ ನಮ್ಮ ವಿದ್ಯಾಸಂಸ್ಥೆಯಿಂದ ಬಿಡುಗಡೆಗೊಳಿಸಿದ ಬೆಳಕು ಎಂಬ ಸಂಚಿಕೆಯು ಸುಭಾಷಿತಗಳು, ನುಡಿಮುತ್ತುಗಳು, ಗಾದೆ ಮಾತುಗಳು, ರಸಪ್ರಶ್ನೆಗಳು, ಮಹಾನ್ ವ್ಯಕ್ತಿಗಳ ಬಗ್ಗೆ ಲೇಖನಗಳು, ವಚನಗಳು, ಶ್ಲೋಕಗಳು, ಒಗಟುಗಳು, ಚಿತ್ರಗಳು, ವಿಜ್ಞಾನದ ವಿಸ್ಮಯ ವಿಚಾರಗಳು, ನೀತಿಕಥೆಗಳು, ಚಿತ್ರಕಥೆಗಳು ಇತ್ಯಾದಿ ವಿಷಯಗಳು ಕನ್ನಡ ಹಾಗೂ ಆಂಗ್ಲ ಭಾಷೆಯಲ್ಲಿದ್ದು ಮಕ್ಕಳಲ್ಲಿ ಉತ್ತಮ ಮೌಲ್ಯಗಳನ್ನು ಮೂಡಿಸಿ ಜ್ಞಾನದ ಬೆಳಕನ್ನು ಹರಿಸುವ ಕಾರ್ಯವನ್ನು ನಡೆಸಲು ಸಹಕಾರಿಯಾಗುವಂತಿದೆ. ನಮ್ಮ ಸಂಸ್ಥೆಯಲ್ಲಿ ನಾವು ಪಡೆದ ಜ್ಞಾನವೆಂಬ ಬೆಳಕು ಇಡೀ ಭಾರತ ದೇಶವನ್ನು ಬೆಳಗುವಂತಾಗಲಿ ಎಂಬ ಆಶಯದೊಂದಿಗೆ ಅವಕಾಶಕ್ಕಾಗಿ ವಂದನೆಗಳು. ಶಾಲಾ ಸಂಚಿಕೆಯನ್ನು ಬಿಡುಗಡೆಗೊಳಿಸಬೇಕಾಗಿ ಶ್ರೀ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಇವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಎಲ್ಲ ಅತಿಥಿ ಗಣ್ಯರಿಗೆ. ಶಾಲಾ ಸಂಚಿಕೆಯನ್ನು ಅನಾವರಣಗೊಳಿಸಿದ ಶ್ರೀ ಈಶ್ವರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ನಮ್ಮ ಊರಿನಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಬ್ಬದ ಸಡಗರದ ರೀತಿಯಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮೂಡಿಬರಲಿಕ್ಕೆ ಕಾರಣಕರ್ತರಾದಂತಹ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ರೋಹಿತಾಶ್ವರ ಸರ್ ಅವರು, 3 ಜನ ಶಾಲಾ ಮುಖ್ಯ ಶಿಕ್ಷಕರುಗಳು, ಆಡಳಿತ ಮಂಡಳಿಯವರು, ಬೋಧಕೇತರ ವೃಂದದವರು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡಿದರು. ನೋಡೋಕ್ಕೆ ಖುಷಿ ಆಗ್ತದೆ, ವೇದಿಕೆ ನೋಡಿದರೆ ಖುಷಿ ಆಗ್ತದೆ. ಒಂದು ರೀತಿ ದೇವಸ್ಥಾನದ ಹೆಬ್ಬಾಗಿಲು ನೋಡಿದಂಗೆ ಆಗ್ತಾಯಿದೆ. ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಹಾಜರಿರಲಿಕ್ಕೆ. ಹಾಗಾಗಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಇಲಾಖೆ ಪರವಾಗಿ ನಮ್ಮ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನಾನು ಈ ಕಾರ್ಯಕ್ರಮಕ್ಕೆ ನಮ್ಮ ರೋಹಿತೇಶ್ವರ ಸರ್ ಅವರು, ನಮ್ಮ ನೆಚ್ಚಿನ ಸ್ನೇಹಿತರಾದಂಥ ಮೋಹನ್ ದಾಸ್ ಸರ್ ಅವರು,
ಅವ್ರು ಕರೆಯೋ ರೀತಿ ನೋಡಿದರೆ ನಾವು ಬರೋಕ್ಕಾಗಲ್ಲ ಅಂತ ಹೇಳಲಿಕ್ಕಾಗತ್ತಿಲ್ಲ. ಅವರು ಒಂದು ರೀತಿ ನಮಗೆ ರಿಕ್ವೆಸ್ಟ್ ಮಾಡಲ್ಲ, ಬರಲೇಬೇಕು ಅಂತ ಹೇಳ್ತಾರೆ. ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ಕಾರ್ಯಕ್ರಮ, ಬಿ ಅವರೇ ಬರಲೇಬೇಕು ಅಂತ ಹೇಳ್ತಾರೆ, ಆದೇಶವನ್ನು ಮಾಡ್ತಾರೆ. ಅದರ ಉದ್ದೇಶ ಏನಪ್ಪ ಅಂತಂದರೆ, ಅವರು ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸವನ್ನು ಇಟ್ಟು ನೀವು ಕಡ್ಡಾಯವಾಗಿ ಬರಲೇಬೇಕು ಅಂತ ಒಂದು ಅಪೇಕ್ಷೆಯನ್ನು ತಿಳಿಸಿರೋದ್ರಿಂದ ಈ ಕಾರ್ಯಕ್ರಮದಲ್ಲಿ ಸಂತೋಷವಾಗಿ ನಾನು ಭಾಗವಹಿಸಿದ್ದೇನೆ. ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ದೇವರಿಗೆ ಸಮನಾದಂಥ ನಮ್ಮ ಬಳ್ಳವ ಸತ್ಯ ಶಂಕರ ಗುರುಗಳು ಸ್ವಾಮೀಜಿಗಳು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ನಮ್ಮ ರೇಖಾದೇವಿ ಕೆ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂಥ ಹರೀಶ್ ಟಿ ಉಚ್ಚಿಲ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ವಾರ್ಡಿನ ಗೌರವಾನ್ವಿತ ಜನಪ್ರತಿನಿಧಿಗಳಾದಂಥ ಲತಾ ಡಿ ಗಟ್ಟಿ ಮೇಡಮ್ರವರು ಇದ್ದಾರೆ. ನನ್ನ ನೆಚ್ಚಿನ ಸಹೋದ್ಯೋಗಿ ಬಂಧುಗಳು CRP ಮಿತ್ರರಾದಂತಹ ಗೀತಾ ಶೆಟ್ಟಿ ಮೇಡಮ್ರವರಿದ್ದಾರೆ. ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ರೋಹಿತೇಶ್ವರ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ರಾಜೇಶ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕ್ರಿಯಾಶೀಲ ಮುಖ್ಯ ಶಿಕ್ಷಕರಾದಂಥ ಈ ಸಂಸ್ಥೆಯ ಪೂರ್ಣಿಮಾ ಮೇಡಮ್ರವರು, ಮೇಘಲತಾ ಮೇಡಮ್ರವರು, ರಿಷಿತಾ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರ, ಮಕ್ಕಳ ಹೆತ್ತವರು, ಪೋಷಕರು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳು, ಮಾಧ್ಯಮ ಮಿತ್ರರು, ನೀವೆಲ್ಲರಿಗೂ ಮಗದೊಮ್ಮೆ ನಾನು ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈ ಶಿಕ್ಷಣ ಸಂಸ್ಥೆಯ ಮೇಲೆ ನನಗೆ ಅಪಾರವಾದ ಗೌರವ ಮತ್ತು ಪ್ರೀತಿ. ಈ ಶಾಲೆಗೆ ಈ ವರ್ಷದಲ್ಲಿ ನಾನು 1-2 ಸಾರಿ ಭೇಟಿಯನ್ನು ನಾನು ನೀಡಿದ್ದೇನೆ. ಶಿಸ್ತುಬದ್ಧವಾಗಿ ಶಿಕ್ಷಣವನ್ನು ಕಲಿಸುವುದರ ಜೊತೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ನೀವು ವರದಿಯಲ್ಲಿ ಕೇಳ್ಕೊಂಡಿದ್ದೀರ, ಸುಮಾರು 15 ನಿಮಿಷ ವರದಿಗಳಲ್ಲಿ ಯಾವ್ಯಾವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಯಾವ್ಯಾವ ಮಕ್ಕಳುಗಳಿಗೆ ಬಹುಮಾನ ಸಿಕ್ಕಿದೆ ಎಲ್ಲವನ್ನು ಕೇಳ್ಕೊಂಡಿದ್ದೀರ. 15 ನಿಮಿಷ ವರದಿಯಲ್ಲಿ ಇದೆ ಅಂತ ಅಂದರೆ ಈ ಸಂಸ್ಥೆ ಅಷ್ಟು ಅಚ್ಚುಕಟ್ಟಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದೆ. ಇವತ್ತಿನ ದಿನಗಳಲ್ಲಿ ನಾವು ಪೋಷಕರೇ, ಮಕ್ಕಳಿಗೆ ನಾವು ಸಾಮಾನ್ಯವಾಗಿ ಮಾರ್ಕ್ಸ್ ಬೇಕು, ಅಂಕಗಳು ಬೇಕು, ಗ್ರೇಡ್ ಬೇಕು, A+ ಗ್ರೇಡ್ ಬೇಕು ಅಂತ ಬಯಸೋದು ತಪ್ಪಲ್ಲ. ಆ A ಗ್ರೇಡ್ ಶಿಕ್ಷಣ ಬರುವುದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಳೆದ ವರ್ಷ 100ಕ್ಕೆ 100 ಫಲಿತಾಂಶ ಬಂದಿದೆ. ಈ ವರ್ಷವೂ ಕೂಡ 100ಕ್ಕೆ 100 ಫಲಿತಾಂಶ ಖಂಡಿತವಾಗೂ ಬಂದೇ ಬರುತ್ತದೆ. ಯಾಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿರುವಂಥ ಶಾಲಾ ನಮ್ಮ ಸಂಚಾಲಕರು ಯಾವತ್ತು ಭೇಟಿ ಕೊಟ್ಟರು ಅಲ್ಲಿ ಇರ್ತಾರಲ್ಲಿ. ಅವ್ರ ಮನೆ ಕೆಲಸ ಇಲ್ಲ, ಯಾವಾಗ ಭೇಟಿ ಕೊಟ್ಟರು ಕೂಡ ಸಂಚಾಲಕರು ಕಡ್ಡಾಯವಾಗಿ ಶಾಲೆಯಲ್ಲಿ ಇದ್ದೇ ಇರ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ಅಷ್ಟು ಶಾಲೆಯ ಬಗ್ಗೆ ಅವರು ಮುತುವರ್ಜಿಯನ್ನು ವಹಿಸ್ತಾರೆ. ಶಾಲಾ ಮುಖ್ಯ ಶಿಕ್ಷಕ ವೃಂದದವರು ಅಚ್ಚುಕಟ್ಟಾಗಿ ಪಾಠವನ್ನು ಮಾಡುವುದನ್ನು ನಾನು ಕಣ್ಣಾರೆಯಾಗಿ ಕಂಡಿದ್ದೇನೆ. ಹಾಗಾಗಿ ನಮ್ಮ ಮಂಗಳೂರು ಜಿಲ್ಲೆಯನ್ನು ನಿಮಗೆ ಗೊತ್ತಿರುವ ಹಾಗೆ ಶಿಕ್ಷಣ ಕಾಶಿ ಅಂತ ಕರೀತಾರೆ. ಇವತ್ತಿಗೂ ಕೂಡ ನಾವು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಣದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರ್ತೀವಿ. ಮೊದಲನೇ ಸ್ಥಾನಕ್ಕೆ ಬರಲಿಕ್ಕೆ ಕಾರಣ, ನಮ್ಮನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ಬೆನ್ನನ್ನು ತಟ್ಟುತ್ತಾರೆ, ವೆರಿ ಗುಡ್ BO ಅವರೇ ಅಂತವ. ಅದು ನನ್ನ ಬೆನ್ನನ್ನು ತಟ್ಟುವಂಥ ಕೆಲಸ ಅಲ್ಲ. ಏನು ನೀವು ಊರಿನವರು ಇಲ್ಲಿ ಸೇರಿದಿರಿ, ಮಕ್ಕಳ ತಂದೆ ತಾಯಿಯಂದರು, ಪೋಷಕರು, ನೀವು ಏನಿದ್ದೀರಿ ಅದು ನಿಮಗೆ ಸಲ್ಲಬೇಕು. ನೀವು ನಿಮ್ಮ ಮಕ್ಕಳ ಕಡೆ ಹೆಚ್ಚು ಗಮನವನ್ನು ಕೊಡುತ್ತಿರುವುದರಿಂದ, ನಮ್ಮ ಶಿಕ್ಷಣ ಸಂಸ್ಥೆಗಳು ಚೆನ್ನಾಗಿ ಬೋಧನೆ ಮಾಡಿ ಮಕ್ಕಳಿಗೆ ಶಿಕ್ಷಣ ನೀಡುತ್ತಿರುವುದರಿಂದ ಆ ಒಂದು ಶಬಾಷ್ಗಿರಿ ನಿಮಗೆ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗೆ ತಲುಪಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೋಷಕರಿಗೆ ಒಂದು ಕಿವಿ ಮಾತು, ತಾವುಗಳು ಮಕ್ಕಳಿಗೆ ಸಮಯಾವಕಾಶವನ್ನು ಮಾಡಿಕೊಳ್ಳಿ. ಮಕ್ಕಳು ಭರತನಾಟ್ಯವನ್ನು ಮಾಡಿದರು, ತುಂಬ ಖುಷಿಯಾಯಿತು. ಆಯಾಸಗೊಂಡು ಕರ್ತವ್ಯವನ್ನು ಡ್ಯೂಟಿ ಬಂದು ಇಲ್ಲಿ ಕೂತ್ಕೊಂಡೆ ನಾನು. ಆಯಾಸ ಆಗಿತ್ತು. ಅಯ್ಯೋ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತಾರಾ, 6 ಗಂಟೆ ಅಂತ ಅಂದರು, 6:50 ಆಯಿತು, ಇನ್ನೂ ಸ್ಟಾರ್ಟ್ ಆಗಲಿಲ್ವಲ್ಲಪ್ಪ ಅಂತ. ಆ ಮಕ್ಕಳ ನೃತ್ಯವನ್ನು ನೋಡಿ ಏನೋ ಒಂಥರ ಖುಷಿಯಾಯಿತು. ಶಾರದಾ ದೇವಿನೇ, ಸಾಕ್ಷಾತ್ ಶಾರದಾ ದೇವರೇ
ನೃತ್ಯವನ್ನು ಮಾಡ್ತಿದ್ದಾರೆ ಅನ್ನುವಂಥ ಮಟ್ಟದಲ್ಲಿ ನಮಗೆ ಕಣ್ಣಿಗೆ ನಮಗೆ ಬಿದ್ದಂಥ ಸಂದರ್ಭವನ್ನು ನಾವು ನೋಡ್ತೀವಿ. ಒಂದು ಮಗು ಕೂಡ ಕಡಿಮೆ ಮಾಡಲ್ಲ, ಒಂದು ಮಗು ಕೂಡ ಜಾಸ್ತಿ ಮಾಡಲ್ಲ, ಎಲ್ಲ ಯೂನಿಫಾರ್ಮ್. ತುಂಬ ಖುಷಿ ಆಯಿತು ಆ ಮಕ್ಕಳು ಡ್ಯಾನ್ಸ್ ನೋಡಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ ತಾವುಗಳು ಸಮಯಾವಕಾಶವನ್ನು ಮಾಡ್ಕೋಬೇಕು. ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ, ಕೆಲವು ಮಕ್ಕಳುಗಳು ನೃತ್ಯದಲ್ಲಿ, ಕ್ರೀಡೆಯಲ್ಲಿ, ಹಾಡುಗಾರಿಕೆಯಲ್ಲಿ, ಚಿತ್ರಕಲೆಯಲ್ಲಿ ಬಹುಮಾನವನ್ನು ಪಡಿತಾ ಇರ್ತಾರೆ. ನೀವು ಕೂತಿದ್ದವ್ರು ಸ್ಟೇಜಲ್ಲಿ ಅನ್ಕೋತೀವಿ, ನಮ್ಮ ಮಕ್ಕಳು ಯಾಕೆ ಅವರೆಲ್ಲ ಅಷ್ಟು ಚೆನ್ನಾಗಿ ಭರತನಾಟ್ಯ ಮಾಡ್ತಾ ಇದ್ದಾರೆ, ಅಷ್ಟು ಮಕ್ಕಳು ಬಹುಮಾನವನ್ನು ತೆಗೆದುಕೊಂಡ್ರು, ಅಷ್ಟು ಮಕ್ಕಳು ಕ್ರೀಡಾಕೂಟದಲ್ಲಿ ಬಹುಮಾನವನ್ನು ತೆಗೆದುಕೊಂಡ್ರು, ನಮ್ಮ ಮಕ್ಕಳು ಯಾಕೆ ತೆಗೆದುಕೊಳ್ಳಿಲ್ಲ ಅಂತ ನೀವು ಕೆಲವು ಸಂದರ್ಭಗಳಲ್ಲಿ ಅಲ್ಲಿ ಕೂತ್ಕೊಂಡಿರುವವರು ನಾವು ಯೋಚನೆ ಮಾಡ್ತೀವಿ. ಅದು ಖಂಡಿತವಾಗಲೂ ಯೋಚನೆ ಮಾಡುವುದು ತಪ್ಪಲ್ಲ. ಯಾಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿರೋದಿಲ್ಲ. ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಪ್ರತಿಯೊಂದು ಮಗುವಿನಲ್ಲೂ ಕೂಡ ತಮ್ಮದೇ ಆದಂತಹ ಪ್ರತಿಭೆ ಇರ್ತದೆ. ತಂದೆ ತಾಯಿಯಂದರು ಅದನ್ನು ಗುರುತಿಸಬೇಕು. ನನ್ನ ಮಗು ಚೆನ್ನಾಗಿ ಹಾಡು ಹೇಳ್ತದ, ನಾಳೆ ನೀನು ನಡಿಯಪ್ಪ ಸಂಗೀತದ ಕ್ಲಾಸಿಗೆ ಸೇರಿಸ್ತೀನಿ, ನೀನು ಸೇರ್ಕೋಬೇಕು. ಒಳ್ಳೆ ಭರತನಾಟ್ಯ ಮಾಡ್ತೀಯಾ, ಭರತನಾಟ್ಯ ತರಗತಿಗಳಿಗೆ ಸೇರಿಸ್ತೀನಿ, ಸೇರ್ಕೋ. ಒಳ್ಳೆ ಪೇಂಟಿಂಗ್ ಮಾಡ್ತೀಯಾ, ಪೇಂಟಿಂಗ್ ಮಾಡೋ ತರಗತಿಗಳಿಗೆ ಸೇರಿಸ್ತೀನಿ. ಒಳ್ಳೆ ಚೆನ್ನಾಗಿ ಸ್ಪೋರ್ಟ್ಸ್ನಲ್ಲಿದೆಯಾ, ರನ್ನಿಂಗಲ್ಲಿದೆಯಾ, ನಡಿ, ನಿನಗೆ ನಾಳೆ ಶೂ, ಟ್ರ್ಯಾಕ್ ಡ್ರೆಸ್ಸು ಎಲ್ಲನೂ ತೊಗೊಡ್ತೀನಿ, ನಾನು ನಿಂತ್ಕೋತೀನಿ, ನೀನು ಓಡಬೇಕು. ಈ ರೀತಿಯಲ್ಲಿ ದಯಮಾಡಿ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಿ. ಅವಕಾಶವನ್ನು ಮಾಡಿಕೊಟ್ರೆ ಖಂಡಿತವಾಗಲೂ ಯಶಸ್ಸು ಕಟ್ಟಿಟ್ಟ ಬುಟ್ಟಿ. ಜೊತೆಗೆ ಮಕ್ಕಳ ಮನಸ್ಸಿನಲ್ಲಿ ದೊಡ್ಡ ದೊಡ್ಡ ಕನಸುಗಳನ್ನು ಕಟ್ಟಿ, ದೊಡ್ಡ ದೊಡ್ಡ ಕನಸುಗಳನ್ನು ಈಗಲಿಂದಲೇ ನೀವು ಕಟ್ಟಬೇಕು. ನಿನ್ನಲ್ಲಿ ಸಾಮರ್ಥ್ಯವಿದೆ, ನೀನು ಜಿಲ್ಲಾಧಿಕಾರಿ ಆಗ್ತೀಯಾ, ನೀನು SP ಆಗ್ತೀಯಾ, ಪೊಲೀಸ್ ಸೂಪರಿಂಟೆಂಟ್ ಆಗ್ತೀಯಾ, ನೀನು ಒಳ್ಳೆ ಡಾಕ್ಟರ್ ಆಗ್ತೀಯಾ, ಒಳ್ಳೆ ಇಂಜಿನಿಯರ್ ಆಗ್ತೀಯಾ. ದೊಡ್ಡ ದೊಡ್ಡ ಕನಸುಗಳನ್ನು ಮಕ್ಕಳಲ್ಲಿ ನೀವು ತುಂಬಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ತಾನೇ ಅಂತಾರಾಷ್ಟ್ರೀಯ ಚೆಸ್ ಕಾಂಪಿಟೇಷನ್ನಲ್ಲಿ ಒಂದು ಮಗು ವಿಶ್ವ ಪ್ರಸಿದ್ಧಿ ಕಡಿಮೆ ವಯಸ್ಸಿನಲ್ಲಿ ಬಹುಮಾನವನ್ನು ಗಳಿಸ್ತದೆ, ಗುಕೇಶ್ ಡಿ ಅಂತ. ಆ ಮಗುವಿನ ಚಿಕ್ಕ ಮಗುವಿನಲ್ಲಿ ಇಂಟ್ರೂ ಮಾಡ್ತಾರೆ, ಯಾಪ ನೀನು ಏನು ಮಾಡ್ತೀಯಾ, ನೀನು ಏನು ಆಸೆ, ನಿನ್ಗೇನು ಕನಸು ಅಂತವ. ಆ ಮಗು ಹೇಳ್ತದೆ, 5 ವರ್ಷದ ಮಗು, ನಾನು ಮುಂದೆ ವರ್ಲ್ಡ್ ಚಾಂಪಿಯನ್, ಚಿಕ್ಕ ವಯಸ್ಸಿನ ವರ್ಲ್ಡ್ ಚಾಂಪಿಯನ್, ಚೆಸ್ ಚಾಂಪಿಯನ್ ಆಗಬೇಕು ಅಂತ ಹೇಳ್ತದೆ. ಅದ್ರ ಉದ್ದೇಶ ಏನಪ್ಪ, ಅವರ ತಂದೆ ತಾಯಿಗಳು ಆ ರೀತಿ ಕನಸನ್ನು ಮಕ್ಕಳಲ್ಲಿ ಬೀಜವನ್ನು ಬಿತ್ತಿರ್ತಾರೆ. ದಯಮಾಡಿ ನೀವುಗಳು ಕೂಡ ಅದೇ ರೀತಿ ಕನಸನ್ನು ಮಕ್ಕಳಲ್ಲಿ ಬಿತ್ತಬೇಕಾಗ್ತದೆ. ಇವತ್ತಿನ ದಿನಗಳಲ್ಲಿ ನಾನು ಕಣ್ಣಾರೆ ಕಂಡ ಹಾಗೆ ಕೆಲವರು IAS, IPS ಆಫೀಸರ್ಗಳು ನಾಗಾಲ್ಯಾಂಡ್, ಮಿಜೋರಾಂ ಈ ಥರದ ರಾಜ್ಯಗಳಿಂದ ಹೆಚ್ಚು ಬರ್ತಾರೆ ಆಯ್ಕೆಯಾಗಿ. ಕಾರಣ ಏನಪ್ಪ ಅಂತಂದರೆ, ನಾವು ಒಂದು ದಿನ ಈ ಮಾತನ್ನು ಕೇಳಿದಾಗ ಅವರು ನಮಗೆ ಉತ್ತರವನ್ನು ಕೊಡ್ತಾರೆ. ತರಬೇತಿ ನೀಡುವಂತಹ ಸಂದರ್ಶನಕಾರರು ಅವರು ಹೆಚ್ಚು ಮಕ್ಕಳನ್ನು IAS, IPS ಆಗಲೇಬೇಕು ಎಂಬುದಾಗಿ ಅವರು ಮಕ್ಕಳಿಗೆ ತಯಾರಿಕೆಯನ್ನು ನೀಡ್ತಾರೆ. ಹಾಗಾಗಿ ದಯಮಾಡಿ ಪೋಷಕರು ನೀವೇನಿದ್ದೀರ ದೊಡ್ಡ ಮಟ್ಟದ ಕನಸನ್ನು ಮಕ್ಕಳಲ್ಲಿ ಬಿತ್ತಿ ನೀರೆರೆಯುವಂಥ ಕೆಲಸವನ್ನು ಮಾಡಿ, ಬೆನ್ನು ತಟ್ಟು ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತಾ, ಜೊತೆಗೆ ಈ ವಿದ್ಯಾಸಂಸ್ಥೆಗೆ ಹೆಚ್ಚು ಬಹುಮಾನಗಳು ನಾನು ಕಣ್ಣಾರೆ ಕಂಡಾಗೆ ಯಾವ ಕ್ರೀಡಾಕೂಟದಲ್ಲಿ ನೋಡಿದರೆ ಉಚ್ಚಿಲ ಭವಿ ಬಹುಮಾನ, ಉಚ್ಚಿಲ ಭವಿ ಪ್ರತಿಭಾ ಕಾರಂಜಿ ಆಗಿರ್ಬೋದು, ಕ್ರೀಡಾಕೂಟ ಆಗಿರ್ಬೋದು, ಎಲ್ಲ ಬಹುಮಾನಗಳು ಕೂಡ ಇದೇ ಸಂಸ್ಥೆಗೆ ಜಾಸ್ತಿ ಹೋಗ್ತವೆ. ಕಾರಣ ಏನಪ್ಪ ಅಂದರೆ ಅಲ್ಲಿರುವಂತಹ ಶಿಕ್ಷಕರು, ಮುಖ್ಯ ಶಿಕ್ಷಕರು, ದೈಹಿಕ ಶಿಕ್ಷಕರು ಎಲ್ಲರೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿರೋದ್ರಿಂದ ಎಲ್ಲ ಬಹುಮಾನಗಳು ಕೂಡ ಈ ಶಾಲೆಗೆ ಜಾಸ್ತಿ ಹೋಗ್ತದೆ. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ಕೇವಲ ಶಿಕ್ಷಣವನ್ನು ಮಾತ್ರ ಕಲಿಸ್ತೇ ಇಲ್ಲ, ಉತ್ತಮ ಮೌಲ್ಯಗಳನ್ನು ಕೂಡ ಕಲಿಸ್ತೇ ಇರೋದು ನನ್ನ ಕಣ್ಣಾರೆ. ಇರುವೆಗಳು ಯಾವ ರೀತಿಯಲ್ಲಿ ಒಂದಿನಿಂದ ಒಂದು ಸಾಲಾಗಿ ಹೋಗ್ತವೋ ಆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಈ ಸಂಸ್ಥೆಯಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡೆತಿರೋದು ನಾನು ಕಣ್ಣಾರೆ ಕಂಡಿದ್ದೇನೆ. ಹಾಗಾಗಿ ಈ ಶಾಲೆಯ ಮೇಲೆ ತಾವುಗಳು ದಯಮಾಡಿ ಪ್ರೀತಿ ಅಭಿಮಾನವನ್ನು ಇಟ್ಟು ಪ್ರೋತ್ಸಾಹಿಸಬೇಕು, ಬೆಳೆಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ತೀನಿ. ಜೊತೆಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ
ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಮೆಲ್ಲರ ಪ್ರೀತಿ, ತನು, ಮನ, ಧನ ಎಲ್ಲವೂ ಕೂಡ ನನ್ನ ಶಿಕ್ಷಣ ಸಂಸ್ಥೆಯ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ, ನೀವೆಲ್ಲರೂ ಕೂಡ ಮಕ್ಕಳ ಕಲ್ಚರಲ್ ಪ್ರೋಗ್ರಾಮನ್ನು ನೋಡಲಿಕ್ಕೆ ಕಾತುರರಾಗಿದ್ದೀರಾ. ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಿಮಗೆಲ್ಲರಿಗೂ ತುಂಬ ಹೃದಯದ ನಮಸ್ಕಾರಗಳು, ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. Quitters never win, winners never quit. Students are never ready to quit. They proved they are the winners, and it's time to recognize their hard work. We are proud to recognize the outstanding achievements of our students in the SSLC exam. The following students have demonstrated exceptional academic prowess and have emerged as the top performers. The students who have topped the charts are Sauda, daughter of Abdul Karim, and Shagupta secured 93% in SSLC examination. ಇವರಿಗೆ ಈಶ್ವರ್ ಇವರು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಇನ್ನೋರ್ವ ವಿದ್ಯಾರ್ಥಿ ಅಬ್ಬಾಸ್ ಅಫ್ವಾನ್ SSLC ಪರೀಕ್ಷೆಯಲ್ಲಿ 89% ಅಂಕ ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆ ಹೊಂದಿರುತ್ತಾನೆ. ಈತ ಮೊಹಮ್ಮದ್ ಅನೀಫ್ ಹಾಗೂ ಹಮೀದಾ ಬಾನು ಅವರ ಸುಪುತ್ರ. Muhammad Razik, son of Muhammad Rafiq and Shahina Banu, secured 85%. ವೈಷ್ಣವಿ ಗಟ್ಟಿ, ಈಕೆ ಶಿವಾನಂದ ಗಟ್ಟಿ ಮತ್ತು ಸರಸ್ವತಿ ಗಟ್ಟಿ ಅವರ ಸುಪುತ್ರಿ. ಈಕೆ SSLC ಪರೀಕ್ಷೆಯಲ್ಲಿ 84% ಅಂಕವನ್ನು ಪಡೆದಿರುತ್ತಾಳೆ. Pratham R. Kottari, son of Rajesh Kottari and Dhanalakshmi R. Kottari, secured 83%. ಹರ್ಷಿತ್ ಕುಮಾರ್, ಈತ ವಿನೋದ್ ಕುಮಾರ್ ಮತ್ತು ರಂಜಿನಿ ಅವರ ಸುಪುತ್ರ. SSLC ಪರೀಕ್ಷೆಯಲ್ಲಿ 89% ಅಂಕವನ್ನು ಪಡೆದಿರುತ್ತಾನೆ. Yashashwini, daughter of Ramesh Pujari and Rashmi, secured 81%. ಜೋರಾದ ಕೈ ಚಪ್ಪಾಳೆಯ ಮೂಲಕ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. SSLC ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದ ವಿದ್ಯಾರ್ಥಿಗಳಿಗೆ ದಿವಂಗತ UN ಪ್ರಸಾದ್ ಸ್ಮರಣಾರ್ಥ ದತ್ತಿನಿಧಿ ಬಹುಮಾನವನ್ನು ನೀಡಲಾಗುತ್ತದೆ. ಈ ಬಹುಮಾನವನ್ನು ಸೌದಾ ಹಾಗೂ ಅಬ್ಬಾಸ್ ಅಫ್ವಾನ್ ಪಡೆಯಲಿದ್ದಾರೆ. ಇವರು ಅವರ ಪರವಾಗಿ ಬಹುಮಾನವನ್ನು ಪಡೆಯಲಿದ್ದಾರೆ. ದಿವಂಗತ ನಿರೀಕ್ಷ್ ರಾಜ್ ಸ್ಮರಣಾರ್ಥ ಈ ವರ್ಷದ ದತ್ತಿನಿಧಿಯನ್ನು ಉಚ್ಚಿಲ ಬೋವಿ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿ ಮಾಸ್ಟರ್ ಸಿಂಚನ್ ಆರ್ ಇವರಿಗೆ ನೀಡಲಾಗುತ್ತದೆ. ಸಿಂಚನ್ ಆರ್ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎರಡು 2024-25ನೇ ಸಾಲಿನಲ್ಲಿ ದಿವಂಗತ ಸುರೇಂದ್ರ ಉಚ್ಚಿಲ್ ಇವರ ಸ್ಮರಣಾರ್ಥ ಶ್ರೀ ಸಮೀರ್ ಸುರೇಂದ್ರ ಉಚ್ಚಿಲ್ ಗೋವಾ ಇವರು 10ನೇ ತರಗತಿಯಲ್ಲಿ ಅತ್ಯಧಿಕ ಅಂಕಗಳನ್ನು ಪಡೆದ ಇಬ್ಬರು ಬೋವಿ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿಗೆ ಧನ ಸಹಾಯ ಒದಗಿಸಿಕೊಟ್ಟಿದ್ದಾರೆ. SSLCಯಲ್ಲಿ ಉತ್ತಮ ಅಂಕಗಳನ್ನು ಪಡೆದ ಸೌಮಿತ್ ಹಾಗೂ ಸಮರ್ಥ್ ಈ ಧನ ಸಹಾಯವನ್ನು ಪಡೆಯಲಿಕ್ಕಿದ್ದಾರೆ.
ಸೌಮಿತ್, ಶ್ಯಾಮ್ ಸುಂದರ್ ಮತ್ತು ಶ್ರೀವಿದ್ಯಾ ಇವರ ಸುಪುತ್ರ ಹಾಗೂ ಸಮರ್ಥ್, ಹರಿಪ್ರಸಾದ್ ಮತ್ತು ಭುವನ ಉಚ್ಚಿಲ್ ಇವರ ಸುಪುತ್ರ. ಧನ್ಯವಾದಗಳು ಸರ್ ತಮಗೆ. ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ತರಗತಿಯ ವಿದ್ಯಾರ್ಥಿನಿ ನಿತೇಶ್ ಎಸ್ ರಾವ್ ಭಗವತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಹೋಬಳಿ ಮಟ್ಟದಲ್ಲಿ ಜನಪದ ಗೀತೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟಕ್ಕೆ ಆಯ್ಕೆಯಾಗಿ ಫಲ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುತ್ತಾನೆ. ಇವನನ್ನು ಶ್ರೀಮತಿ ರೇಖಾದೇವಿ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನಷ್ಟು ಸಾಧನೆಯನ್ನು ಮಾಡುತ್ತಾ ನಮ್ಮ ಶಿಕ್ಷಣ ಸಂಸ್ಥೆಗೆ ಕೀರ್ತಿಯನ್ನು ತರುವಂತಾಗಲಿ ಎಂದು ಆಶಿಸುತ್ತೇವೆ. ಕ್ರೀಡೆಯಲ್ಲಿ ಉತ್ತಮ ಸಾಧನೆಯನ್ನು ಮಾಡಿದ ನಮ್ಮ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳನ್ನು ಗೌರವಿಸಲು ನಾವು ಹರ್ಷಿಸುತ್ತೇವೆ. ಕ್ರೀಡೆಯಲ್ಲಿ ಸಾಧನೆ ಮಾಡಿದ 8ನೇ ತರಗತಿಯ ವಿದ್ಯಾರ್ಥಿನಿಯರಾದ ಲಕ್ಷ್ಯ, ಶಿವಾನಿ, ನೇಹಾ, ಲಿಕಿಶಾ ಮತ್ತು 7ನೇ ತರಗತಿಯ ಶಿವಾನಿ ಇವರು ಹೋಬಳಿ ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು, ತಾಲೂಕು ಮಟ್ಟದ ಫುಟ್ಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರುತ್ತಾರೆ. ರಾಜ್ಯ ಮಟ್ಟದ 3ನೇ ಮಿನಿ ಒಲಿಂಪಿಕ್ಸ್ನಲ್ಲಿ ತೃತೀಯ ಸ್ಥಾನ ಗಳಿಸಿರುತ್ತಾರೆ. ಇವರಿಗೆ ಗೀತಾ ಶೆಟ್ಟಿ, ಸಮೂಹ ಸಂಪನ್ಮೂಲ ವ್ಯಕ್ತಿ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು ಮೇಡಮ್ ತಮಗೆ. ಇವರು ಕ್ಲಸ್ಟರ್ ಮಟ್ಟದ ಎತ್ತರ ಜಿಗಿತದಲ್ಲಿ ಪ್ರಥಮ, ಚಕ್ರ ಎಸೆತದಲ್ಲಿ ತೃತೀಯ ಬಹುಮಾನವನ್ನು ಪಡೆದು ತಾಲೂಕು ಮಟ್ಟದಲ್ಲಿ ಭಾಗವಹಿಸಿದ್ದಾರೆ. ಇವರಿಗೆ ಹರೀಶ್ ಟಿ ಉಚ್ಚಿಲ್, ಅಧ್ಯಕ್ಷರು ಮೂರೂರ ಬೋವಿ ಮೊಯ್ಯ ಮಹಾಸಭಾ ಸೋಮೇಶ್ವರ ಇವರು ಸ್ಮರಣಿಕೆಯನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅನುದಾನಿತ ಉಚ್ಚಿಲಬೋವಿ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿ ಮೊಹಮ್ಮದ್ ಫಜಲ್, 6ನೇ ತರಗತಿ ವಿದ್ಯಾರ್ಥಿ, ಹೋಬಳಿ ಮಟ್ಟದಲ್ಲಿ ನಡೆದ 400 ಮೀಟರ್ ಹಾಗೂ 600 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾನೆ. ಇವರಿಗೆ ಶಾಲಾ ಪರವಾಗಿ ಕಿರುಕಾಣಿಕೆ ನೀಡಬೇಕಾಗಿ ಶ್ರೀಮತಿ ಲತಾ ಡಿ ಗಟಿ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧೃತಿಶಾ 7ನೇ ತರಗತಿ, ಹೋಬಳಿ ಮಟ್ಟದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ತಾಲೂಕು ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿರುತ್ತಾಳೆ. ಇವರಿಗೆ ರಾಜೇಶ್ ಟಿ ಉಚ್ಚಿಲ್ ಇವರು ಕಿರುಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
Ladies and gentlemen, it's our pleasure to announce the winner of the yearly Rolling Shield, which is given in memory of Sri Narayana K. Uchil, Talebadi by This is given to the team that has demonstrated exceptional teamwork, dedication, and securing highest score in all the events conducted in the school. And the winning team is blue. Now I request Sri Bollava Satya Shankaratu sir to hand over the rolling shield to the leaders of the team blue. Congratulations to all the winners. We are proud of your achievements and wish you continued success in your future endeavors. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿರುವ ಶ್ರೀಮತಿ ರೇಖಾದೇವಿ ಕೆ MA M ಲೈಬ್ರರಿ ಸೈನ್ಸ್ ಇವರು ಗ್ರಂಥಾಲಯ ವಿಜ್ಞಾನದಲ್ಲಿ ಸ್ನಾತಕೋತ್ತರ ಪದವೀಧರೆ. ಕನ್ನಡ ಸಾಹಿತ್ಯದಲ್ಲೂ MA ಪದವಿಯನ್ನು ಪಡೆದ ಇವರು ಮಂಗಳೂರಿನ ಕೆನರಾ ಕಾಲೇಜಿನಲ್ಲಿ ಗ್ರಂಥಪಾಲಕರಾಗಿದ್ದು 2021ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡಿರುವರು. ತಾಯಿ ಖ್ಯಾತ ಕವಯತ್ರಿ, ಕನ್ನಡ ಪಂಡಿತರಾಗಿದ್ದ ವಾಸಂತಿ ಕದಿರೆ. ತಂದೆಯವರು ಪ್ರಕಾಶ್ ಪ್ರಿಂಟರ್ಸ್ನ ಮಾಲೀಕರಾಗಿದ್ದ S ರಾಘವೇಂದ್ರ ರಾವ್. ಪತಿ ಶ್ರೀಯುತ A ಗಣೇಶ್ BSNLನ ನಿವೃತ್ತ ಅಧಿಕಾರಿ. ಶಿಕ್ಷಕರಾಗಿದ್ದ ಅಮ್ಮ ಮತ್ತು ಪತ್ರಿಕೆಗಳಲ್ಲಿ ಕಥೆಯನ್ನು ಬರೆಯುತ್ತಿದ್ದ ಅಪ್ಪನಿಂದಾಗಿ ಬಾಲ್ಯದಲ್ಲಿಯೇ ಸಾಹಿತ್ಯದ ವಾತಾವರಣವಿತ್ತು. ಕಾಲೇಜು ಗ್ರಂಥಾಲಯದಲ್ಲಿ ಓದುಗರ ಸಂಘವನ್ನು ಸ್ಥಾಪಿಸಿ ಮತ್ತು ಉಪನ್ಯಾಸಕರ ಮೂಲಕ ಕತೆ, ಕವನ, ಲೇಖನಗಳನ್ನು ಬರೆಯಿಸಿ 2 ಪುಸ್ತಕಗಳ ಸಂಪಾದಕೀಯದ ಮೂಲಕ ಓದುವ ಮತ್ತು ಬರೆಯುವ ಹವ್ಯಾಸವನ್ನು ಪ್ರೋತ್ಸಾಹಿಸಿದ್ದಾರೆ. ರೇನ್ಬೋ ಇದರಲ್ಲಿ ಕನ್ನಡ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ, ಕೊಂಕಣಿ, ತುಳು ಭಾಷೆಗಳ ವೈವಿಧ್ಯಮಯ ವಿಷಯಗಳಿದ್ದರೆ ಕಾಮನಬಿಲ್ಲು ವಿವಿಧ ಭಾಷೆಗಳ ಕವನ ಸಂಕಲನ. ಇವರ ಕತೆ, ಲೇಖನಗಳು ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಖ್ಯಾತ ಲೇಖಕಿಯರಾದ ಶ್ರೀಮತಿ ಭುವನೇಶ್ವರಿ ಹೆಗಡೆ, ಉಷಾ ಪಿ ರೈ ಮತ್ತು ಶ್ಯಾಮಲ ಮಾಧವ ಇವರ ಸಂದರ್ಶನಗಳು ಇವರ ಮೂಲಕ ಮುಖಪುಟದ ಪುಸ್ತಾವಲೋಕನ ಓದು ಬರಹದ ಸುತ್ತದಲ್ಲಿ ಪ್ರಕಟಗೊಂಡಿದೆ. ಮಾತ್ರವಲ್ಲದೆ 2024ರಲ್ಲಿ ಸುಮಾರು 175 ಪುಸ್ತಕ ವಿಮರ್ಶೆಗಳನ್ನು ಬಳಗದಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಸಾಹಿತ್ಯಕ್ಕೆ ಸಂಬಂಧಿಸಿದ ಸ್ಪರ್ಧಾ ವಿಜೇತರಿಗೆ ಬಹುಮಾನದ ಪ್ರಾಯೋಜಕತ್ವ ವಹಿಸುತ್ತಿದ್ದಾರೆ. ಮಗಳು ರಮ್ಯಾ, ಅಳಿಯ ಅವಿನಾಶ್ ಭಟ್ UKಯಲ್ಲಿದ್ದು ಅಭಿಯಂತರರಾಗಿದ್ದಾರೆ. ಮೊಮ್ಮಗ ರಾಘವ ಭಟ್. ಈಗ ಶ್ರೀಮತಿ ರೇಖಾದೇವಿ ಕೆ ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಅಣು ರೇಣು ತೃಣಕಾಷ್ಟಗಳಲ್ಲಿಯೂ ಭಗವಂತನಿದ್ದಾನೆ ಎಂದು ನಂಬುವಂತಹ ವಿಶಿಷ್ಟವಾದ ಸಂಸ್ಕೃತಿ ನಮ್ಮದು. ಕತ್ತಲೆಯಿಂದ ಬೆಳಕಿನೆಡೆಗೆ, ಅಜ್ಞಾನದಿಂದ ಸುಜ್ಞಾನದೆಡೆಗೆ, ಗುರುವಿನಿಂದ ಅರಿವಿನೆಡೆಗೆ, ಅರಿವಿನಿಂದ ಮುಕ್ತಿಯೆಡೆಗೆ ಅಂತರತಮ ಕಳೆದು ಜ್ಞಾನದೀವಿಗೆ ಇಟ್ಟು ಸನ್ಮಾರ್ಗವನ್ನು ತೋರಿಯುವಂತಹ ಗುರುವರಿಗೆ ಸಾಷ್ಟಾಂಗ ವಂದನೆಯನ್ನು ಮಾಡುತ್ತಾ ನನ್ನೆರಡು ಮಾತುಗಳನ್ನು ಆರಂಭಿಸುತ್ತೇನೆ. ಸಂಪೂರ್ಣ ಅಜ್ಞಾನದಲ್ಲಿದ್ದಾಗ ನನಗೆಲ್ಲ ಗೊತ್ತು ಎಂದು ಜಂಬಪಟ್ಟು ಆಗಸಕ್ಕೆ ಏಣಿ ಹಾಕಿ ಅಟ್ಟ ಏರಿ ನಾವು ಕುಳಿತು ಬಿಡುತ್ತೇವೆ. ಒಂದಿಷ್ಟೇ ಅರಿವು ಮೂಡಿದ ಹಾಗೆ ಆಳಕ್ಕಿಳಿದಂತೆ ನಮ್ಮ ಅಜ್ಞಾನದ ಅರಿವಾಗುತ್ತದೆ. ನಮಗೆ ತಿಳಿದಿರುವುದು ಎಷ್ಟು ಕೊಂಚ, ತಿಳಿಯಬೇಕಾಗಿದ್ದುದು ಎಷ್ಟು ಅಗಾಧ ಎಂದು ಮನವರಿಕೆಯಾಗುತ್ತದೆ. ನೆಲ ಬಿಟ್ಟು ಏರಿದಾಗ ಧರೆಗಿಳಿಸುವ, ಕುಗ್ಗಿದಾಗ ಮೇಲೆತ್ತುವವರೇ ನಮ್ಮ ಹಿರಿಯರು, ನಮ್ಮ ಗುರುಗಳು, ನಮ್ಮ ಸ್ನೇಹಿತರು. ಸರ್ವಪಲ್ಲಿ ರಾಧಾಕೃಷ್ಣನ್ರವರು ಹೇಳಿದಂತೆ ಜ್ಞಾನ ಸಂಪಾದಿಸಿದ ವ್ಯಕ್ತಿಯು ತನಗೆ ಎಷ್ಟೊಂದು ವಿಷಯ ಗೊತ್ತಿದೆ ಎಂದು ಬೀಗುತ್ತಾನೆ. ಆದರೆ ಬುದ್ಧಿವಂತನಾದ ವ್ಯಕ್ತಿ ತನಗೆ ತಿಳಿಯಬೇಕಾದದ್ದು ಇನ್ನೂ ಎಷ್ಟೊಂದಿದೆ ಎಂದು ನಮ್ರತೆಯನ್ನು ಮೆರೆಯುತ್ತಾನೆ. ಅವರ ದೃಷ್ಟಿಯಲ್ಲಿ ಶಾಲೆ ಎಂಬುದು ಕೇವಲ ವಿದ್ಯೆ ಕಲಿಸುವ ಕೇಂದ್ರ ಮಾತ್ರವಾಗಿರಲಿಲ್ಲ, ಅದಕ್ಕೂ ಮಿಗಿಲಾಗಿ ವ್ಯಕ್ತಿಯಲ್ಲಿ ನೀತಿ ಪ್ರಜ್ಞೆ ಮತ್ತು ಸಂವೇದನಾಶೀಲತೆಗಳನ್ನು ಬೆಳೆಸುವ ಸ್ಥಾನವಾಗಿತ್ತು. ಅವರು ಓದಿದ್ದು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ನಲ್ಲಿ, ಆದರೆ ದೇಶಕ್ಕೆ ನೀಡಿದ್ದು
ಭಾರತೀಯ ತತ್ವಶಾಸ್ತ್ರದ ಸಾರ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಇದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಬಹುದೊಡ್ಡ ಉದಾಹರಣೆಯಾಗಿ ನಿಲ್ಲುತ್ತಾರೆ ಸರ್ವಪಲ್ಲಿ ರಾಧಾಕೃಷ್ಣನ್. ಗುರು ಎಂದರೆ ಕೇವಲ ಶಾಲೆಗಳಲ್ಲಿ ಅಕ್ಷರ ಹೇಳಿಕೊಡುವವರು ಮಾತ್ರ ಅಲ್ಲ. ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿಯರು, ಬಂಧು ಬಳಗದವರು ಎಲ್ಲರನ್ನೂ ನಾವು ಗುರುಗಳಾಗಿ ಭಾವಿಸಿದರೆ ಮನುಷ್ಯ ಬಹಳ ಎತ್ತರಕ್ಕೆ ಏರಬಲ್ಲ. ಪುರಾಣದ ಕಥೆಗಳನ್ನು ನೋಡಿದರೆ ನಮ್ಮ ಪ್ರಾಚೀನರು ಗುರುಗಳಿಗೆ ಎಷ್ಟು ಮಹತ್ವ ನೀಡಿದ್ದರು ಎಂದು ತಿಳಿಯುತ್ತದೆ. ಮಹಾಭಾರತ, ರಾಮಾಯಣ, ಬೈಬಲ್, ಕುರಾನ್ ಮುಂತಾದ ಬೃಹತ್ ಗ್ರಂಥಗಳು ನಮ್ಮ ಪೂರ್ವಜರ ಜೀವನ ಕ್ರಮ, ಸಂಸ್ಕೃತಿ, ಅವರ ನಂಬಿದ್ದ, ಅವರು ಗೌರವಿಸುತ್ತಿದ್ದ ಮೌಲ್ಯಗಳನ್ನು ತಿಳಿಸ್ತದೆ. ಶ್ರೀರಾಮಚಂದ್ರನು ಮರ್ಯಾದಾ ಪುರುಷೋತ್ತಮ ಎಂದು ಕರೆಸಿಕೊಳ್ಳಲು ಕಾರಣ ಅವನಿಗೆ ಜೀವನದ ವಿವಿಧ ಹಂತಗಳಲ್ಲಿ ದೊರೆತ ಗುರುಗಳೇ ಕಾರಣವಾಗಿರ್ತಾರೆ. ಅವರ ಮಾರ್ಗದರ್ಶನವೇ ಆತನನ್ನು ಆದರ್ಶ ಪುರುಷನನ್ನಾಗಿ ರೂಪಿಸಿದೆ. ಅಂತೆಯೇ ಮಹಾಭಾರತದಲ್ಲಿ ಅರ್ಜುನ ಒಬ್ಬ ಉತ್ತಮ ಬಿಲ್ಲು ವಿದ್ಯಾಪ್ರವೀಣನಾಗಲಿಕ್ಕೆ ದ್ರೋಣಾಚಾರ್ಯರಂತಹ ಗುರುಗಳೇ ಕಾರಣ. ನಮ್ಮ ಇತಿಹಾಸದ ಪ್ರಸಿದ್ಧ ದೊರೆಗಳಾದ ಹಕ್ಕಬುಕ್ಕರು ಶತ್ರುಗಳ ದಾಳಿಯಿಂದ ಕೈತಪ್ಪಿದ ನಮ್ಮ ವಿಜಯನಗರದ ಸಾಮ್ರಾಜ್ಯವನ್ನು ಹಿಂಪಡೆಯಲಿಕ್ಕೆ ವಿದ್ಯಾರಣ್ಯರಂತಹ ಗುರುಗಳು ಮಾರ್ಗದರ್ಶನ ಅತ್ಯಗತ್ಯವಾಗಿತ್ತು. ಅಂಬೇಡ್ಕರ್ ಬರೆದ ಸಂವಿಧಾನ ಇಂದು ದೇಶದ ಹಣೆ ಬರಹ ನಿರ್ಧರಿಸುವ ಒಂದು ಸಂಹಿತೆಯಾಗಿದೆ. ಅವರಿಗೆ ಸಿಕ್ಕಂತಹ ಗುರುಗಳ ಮಾರ್ಗದರ್ಶನ ಇರದೇ ಹೋಗಿದ್ದರೆ ಅಂಬೇಡ್ಕರ್ ಓದು ಮುಂದುವರೆಸಲು ಸಾಧ್ಯವಾಗ್ತಿರಲಿಲ್ಲ. ನಿಮಗೊಂದು ನಾನು ಸಣ್ಣ ಕಥೆಯನ್ನು ಹೇಳಲು ಇಷ್ಟಪಡುತ್ತೇನೆ. ಗುರುಕುಲದಲ್ಲಿದ್ದ ಒಬ್ಬ ಹುಡುಗ ತುಂಬ ಕಳ್ಳತನ ಮಾಡ್ತಿದ್ದ, ಕೆಟ್ಟ ಹವ್ಯಾಸವನ್ನೆಲ್ಲ ಮಾಡ್ತಾ ಇದ್ದ. ಆಗ ಗುರುಗಳು ಎಷ್ಟು ಹೇಳಿದರೂ ಕೂಡ ಅವನು ಕೇಳ್ತಿರ್ಲಿಲ್ಲ. ಹಾಗಾಗಿ ಪ್ರತಿದಿನ ಅವನು ಕಳ್ಳತನ, ಕೆಟ್ಟ ಬುದ್ಧಿ ಮಾಡಿದಾಗೆಲ್ಲ ಗುರುಗಳು ಗೋಡೆಯಲ್ಲಿ ಒಂದು ಮೊಳೆಯನ್ನು ಗೋಡೆಗೆ ಹೊಡಿತಾ ಇದ್ರು. ಹಲವಾರು ಮೊಳೆಗಳು ಗೋಡೆ ತುಂಬ ಸೇರಿದ್ವು. ಕಾಲ ನಂತರ ಏನಾಯ್ತಂದ್ರೆ ಅವನಿಗೆ ಬುದ್ಧಿ ಬಂತು. ತಾನು ಮಾಡ್ತಾ ಇರೋದು ಕೆಟ್ಟದ್ದು, ಕಳ್ಳತನ ಎಲ್ಲ ಬಿಟ್ಟ ಒಳ್ಳೆಯವನಾದ. ಅವನು ಪ್ರತಿ ಸಲ ಒಂದೊಂದು ಒಳ್ಳೆಯ ಕೆಲಸ ಮಾಡಿದಾಗ ಕೂಡ ಗುರುಗಳು ಆ ಮೊಳೆಯನ್ನು ತೆಗಿತಾ ಹೋದ್ರು. ಇವಾಗ ಗೋಡೆ ಖಾಲಿ ಆಯಿತು, ಮೊಳೆಗಳೆಲ್ಲ ಹೋಯ್ತು. ಆದರೆ ಆ ತೂತುಗಳುಂಟಲ್ವಾ, ಅದು ಹಾಗೇ ಇತ್ತು. ಅವನು ಕೇಳ್ತಾನೆ, ಗುರುಗಳೇ ಏನು ಇದು ತೂತುಗಳು ಹಾಗೆ ಉಳಿದು ಹೋಯ್ತಲ್ಲ ಅಂತ. ಆಗ ಅವ್ರು ಹೇಳ್ತಾರೆ, ಅದು ನೀನು ಕಳ್ಳ ಅಂತ ಹೇಳುವಂಥದ್ದು ಒಂದು ಕಪ್ಪು ಚುಕ್ಕಿ. ಅದು ಮಾಸಿ ಹೋಗಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ, ಅದು ಕೂಡಲೇ ಹೋಗೋದಿಲ್ಲ. ಆದ್ದರಿಂದ ನಿನ್ನ ಆ ಕಪ್ಪು ಚುಕ್ಕಿಯೇ ಆ ಗೋಡೆಗಳ ಗುರುತು. ಅವು ಅಷ್ಟು ಸುಲಭವಾಗಿ ಹೋಗೋದಿಲ್ಲ. ಒಂದು ಕ್ಲಿಷ್ಟವಾದ ವಿಷಯವನ್ನು ಸರಳವಾಗಿ ಹೇಗೆ ಹೇಳಬಹುದು ಎಂಬುದಕ್ಕೆ ಇದೊಂದು ನಿದರ್ಶನ. ಪ್ರಿಯ ವಿದ್ಯಾರ್ಥಿಗಳೇ, ಪುಸ್ತಕ ಪ್ರೀತಿಯನ್ನು ಬೆಳೆಸಿಕೊಳ್ಳಿ. ಪುಸ್ತಕದಲ್ಲಿರುವ ಉತ್ಕೃಷ್ಟ ವಿಚಾರಗಳು ನಿಮಗೆ ಉತ್ತಮವಾದ ಜೀವನವನ್ನು ಕಲಿಸುತ್ತದೆ ಮತ್ತು ಉತ್ತಮ ಜೀವನವು ನಿಮ್ಮನ್ನು ಉನ್ನತಿಗೆ ತಲುಪಿಸುತ್ತದೆ. ಆತ್ಮವಿಶ್ವಾಸ, ಆತ್ಮಜ್ಞಾನ ಮತ್ತು ಆತ್ಮನಿಗ್ರಹ, ಈ ಮೂರು ಲಕ್ಷಣಗಳು ಉತ್ತಮ ಪುಸ್ತಕವನ್ನು ಓದುವ ಮೂಲಕ ನಿಮ್ಮ ಜೀವನ ಶೈಲಿಯನ್ನು ಬೌದ್ಧಿಕ ಮಟ್ಟದಲ್ಲಿ ಬದಲಾಯಿಸಲು ಕಾರಣವಾಗುತ್ತದೆ. ನೀವು ಲೈಬ್ರರಿಗೆ ಹೋಗಿ ಡೈಲಿ ದಿನಪತ್ರಿಕೆಗಳನ್ನು ಓದುವ ಅಭ್ಯಾಸ ಮಾಡಿಕೊಳ್ಳಿ. ಆವಾಗ ದೇಶ ವಿದೇಶದ ಏನು ಆಗಿ ಹೋಗ್ತಾ ಉಂಟು, ಏನು ಪ್ರಸ್ತುತ ಸಮಾಜದಲ್ಲಿ ಏನಾಗ್ತಾ ಉಂಟು ಅಂತ ಹೇಳುವಂಥದ್ದು ನಿಮಗೆ ಅದರಿಂದ ಗೊತ್ತಾಗ್ತದೆ. ಪತ್ರಿಕೆಯಲ್ಲಿ ಬರುವ ಪದಬಂಧ, ಸುಡೋಕು ಇವೆಲ್ಲವೂ ನಿಮ್ಮ ಸ್ಮರಣ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಪದಬಂಧದಲ್ಲಿ ಹೊಸ ಹೊಸ ಶಬ್ದಗಳ ಪರಿಚಯ ನಿಮಗಾಗ್ತದೆ. ಲೈಬ್ರರಿ ಅಂತ ಹೇಳಿದರೆ ಬರೀ ಅಲ್ಲಿ ಒಂದು ಟೆಕ್ಸ್ಟ್ ಬುಕ್ಸ್ ಮಾತ್ರ ಅಂತ ಎಣಿಸಬೇಡಿ. ಅಲ್ಲಿ ಜನರಲ್ ನಾಲೆಜ್ ಬುಕ್ಸ್ ಇರುತ್ತೆ, ಕ್ವಿಜ್ ಇರುತ್ತೆ, ಸ್ಟೋರಿ ಬುಕ್ಸ್ ಇರ್ತದೆ, ವ್ಯಾಲ್ಯೂ ಬೇಸ್ಡ್ ಬುಕ್ಸ್ ಇರ್ತದೆ, ಎಲ್ಲವೂ ಇರ್ತದೆ. ಈ ಕಥೆ ಪುಸ್ತಕಗಳು ಕೂಡ ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಬಲ್ಲದು. ಆದಷ್ಟು ಮೊಬೈಲ್ನಿಂದ ದೂರವಿದ್ದರೆ ಪುಸ್ತಕಗಳೇ ನಿಮ್ಮ ಆತ್ಮ ಸಂಗಾತಿಯಾಗಬಲ್ಲದು. ಒಮ್ಮೆ ಅಧ್ಯಾಪಕರು ಪಾಠ ಮಾಡುವ ಮೊದಲು ಒಂದು ಪ್ರಶ್ನೆಯನ್ನು ಕೇಳ್ತಾರಂತೆ. ನೀವೇನಾದರೂ ಗಿಡವಾಗಿ ಹುಟ್ಟಿ ಮರವಾಗಿ ಬೆಳೆದ್ರೆ ಆ ಮರದ ಯಾವ ಭಾಗವಾಗಲು ನೀವು ಇಷ್ಟಪಡ್ತೀರಿ ಮತ್ತು ಏಕೆ? ಆವಾಗ ಎದುರಿನ ಬೆಂಚಿನ ಹುಡುಗ ಹೇಳ್ತಾನಂತೆ, ಸರ್, ನಾನು ಎಲೆಯಾಗಲು ಇಷ್ಟಪಡ್ತೇನೆ. ಏಕೆಂದರೆ ಎಲೆಗಳಿಂದಲೇ ಗಿಡ ಮರಗಳಿಗೆ ಸೊಬಗು ಮತ್ತು ಅವು ನೆರಳನ್ನು ನೀಡ್ತದೆ. ಇಂಗಾಲಾಮ್ಲವನ್ನು ಹೀರಿ ಗಾಳಿಯೊಳಗೆ ಆಮ್ಲಜನಕವನ್ನು ಬಿಟ್ಟು ಎಲ್ಲ ಜೀವಿಗಳಿಗೂ ಉಸಿರಾಡಲು ನೆರವಾಗ್ತದೆ. ಗುರುಗಳಿಗೆ ಖುಷಿಯಾಗತ್ತಂತೆ.
ಎರಡನೇ ಬೆಂಚಿನ ಹುಡುಗ ಹೇಳ್ತಾನಂತೆ, ಸರ್ ನಾನು ಹೂವಾಗಲಿಕ್ಕೆ ಇಷ್ಟಪಡ್ತೇನೆ, ಯಾಕಂದರೆ ಹೂವನ್ನು ಎಲ್ಲರೂ ಇಷ್ಟಪಡ್ತಾರೆ, ಅದು ಬೀರುವ ಪರಿಮಳ ಎಲ್ಲರಿಗೂ ಹಿತವಾಗಿರ್ತದೆ. ಜೇನು ಹುಳಗಳಿಗೆ ಜೇನನ್ನು ತಯಾರಿಸಲು ಅದರೊಳಗಿರುವ ಮಕರಂದ ಬೇಕು. ಯಾರನ್ನು ಮತ್ತೆ ಈ ಹಿರಿಯರನ್ನು ಗೌರವಿಸುವಾಗ ಮತ್ತು ಹೆಂಗಸರ ಮುಡಿಯಲ್ಲಿ ಅದು ಎಲ್ಲದಕ್ಕೂ ಹೂವು ಬೇಕಾಗ್ತದೆ ಅಂತ ಹೇಳ್ತಾನೆ. ಉತ್ತರ ಚೆನ್ನಾಗಿದೆ ಅಂತ ಹೇಳ್ತಾರೆ ಗುರುಗಳು. ಮೂರನೇ ಬೆಂಚಿನ ಹುಡುಗ ಹೇಳ್ತಾನಂತೆ, ಸರ್ ನಾನು ಒಂದು ಹಣ್ಣಾಗಲಿಕ್ಕೆ ಬಯಸ್ತೇನೆ, ಜೀವಸತ್ವಗಳನ್ನು ಅದು ಒಳಗೊಂಡಿದೆ, ಆಮೇಲೆ ನಮ್ಮ ಹಸಿವನ್ನು ಕೂಡ ಅದು ಹೋಗಲಾಡಿಸ್ತದೆ, ಹಣ್ಣುಗಳು ಎಲ್ಲರಿಗೂ ಇಷ್ಟವಾಗ್ತದೆ, ಆರೋಗ್ಯವನ್ನು ಕಾಪಾಡುತ್ತೆ, ಹಣ್ಣಿನ ಒಳಗಿರುವ ಬೀಜವೇ ಗಿಡ ಮರಗಳ ವಂಶಾಭಿವೃದ್ಧಿಗೆ ಕಾರಣವಾಗ್ತದೆ ಅಂತ. ಆವಾಗ ಮತ್ತೊಬ್ಬ ಹುಡುಗ ಹೇಳ್ತಾನೆ, ಸರ್ ನಾನು ಮರದ ರೆಂಬೆಯಾಗಲಿಕ್ಕೆ ಬಯಸ್ತೇನೆ, ಏಕೆಂದರೆ ರೆಂಬೆಗಳ ಮೇಲೆ ಹಕ್ಕಿಗಳು ಕುಳಿತು ವಿಶ್ರಾಂತಿಯನ್ನು ಪಡೆಯುತ್ತವೆ, ಅವುಗಳ ಚಿಲಿಪಿಲಿ ಗಾನ ಕೇಳಲಿಕ್ಕೆ ನಮಗೆ ಖುಷಿಯಾಗುತ್ತದೆ, ಗೂಡುಗಳನ್ನು ಕಟ್ಟಿ ಮೊಟ್ಟೆಗಳನ್ನು ಇಟ್ಟು ಮರಿಗಳನ್ನು ಸಾಕ್ತದೆ, ಒಣಗಿದ ಮೇಲೆ ಕೂಡ ಆ ರೆಂಬೆಗಳು ಕಟ್ಟಿಗೆಯಾಗಿ ನಮಗೆ ಒಲೆ ಉರಿಸಲಿಕ್ಕೆ ನೆರವಾಗ್ತದೆ ಅಂತ. ಕೊನೆಯ ಬೆಂಚಿನ ಹುಡುಗ ವಿದ್ಯಾರ್ಥಿ ಎದ್ದು ನಿಂತು ಹೇಳ್ತಾನೆ, ಸರ್ ನಾನು ಯಾರ ಕಣ್ಣಿಗೂ ಕಾಣದ ಮರದ ಬೇರಾಗಲು ಬಯಸ್ತೇನೆ ಅಂತ. ಬೇರೆ ಮರದ ಆಧಾರ, ಬೇರುಗಳಿಲ್ಲದೆ ಮರ ಇಲ್ಲ, ಅದು ಬಾಳಲು ಬೇರುಗಳು ಬೇಕೇ ಬೇಕಾಗ್ತದೆ. ಬೇರಿಗೆ ನೀರು ಗೊಬ್ಬರ ಹಾಕಿದಾಗಲೇ ಎಲೆ ಕೊಂಬೆ ಹೂವುಗಳಲ್ಲಿ ಎಲ್ಲವೂ ನಳನಳಿಸ್ತದೆ. ಎಲ್ಲರ ಕಣ್ಣಿಗೆ ಕಾಣುವ ಮರವು ಯಾರ ಕಣ್ಣಿಗೂ ಕಾಣದ ಅದರ ಬೇರಿನ ಬಲದಿಂದಲೇ ನಿಂತಿದೆ ಅಂತಾನೆ. ಅಧ್ಯಾಪಕರಿಗೆ ತುಂಬ ಖುಷಿಯಾಗ್ತದೆ. ಅವರು ಹೇಳ್ತಾರೆ, ಒಂದು ಮರದ ಎಲೆ ಹೂವು ಹಣ್ಣು ಕೊಂಬೆ ರೆಂಬೆ ಬೇರು ಹೀಗೆ ಪ್ರತಿ ಒಂದು ಕೂಡ ಹೇಗೆ ಪರೋಪಕಾರಕ್ಕಾಗಿ ಇದೆ, ಅದೇ ರೀತಿ ನಮ್ಮ ಈ ಶರೀರ ಕೂಡ ಪರಸ್ಪರ ನಮಗೆ ದೇವರು ಕೊಟ್ಟ ಒಂದು ವರ. ನಾವು ಕೂಡ ಪರಸ್ಪರ ಒಬ್ಬರಿಗೊಬ್ಬರು ಸಹಾಯ ಮತ್ತು ಪರೋಪಕಾರಿಯಾಗಿ ಜೀವಿಸಬೇಕು ಅಂತ ಹೇಳ್ತಾರೆ. ಕಾಣಲು ಬರೇ ಕಣ್ಣು ತೆರೆದಿದ್ದರೆ ಸಾಲದು, ಕಾಣಲು ಮನಸ್ಸು ಇರಬೇಕು, ಆಸಕ್ತಿ ಕುತೂಹಲ ಜೀವನ ಪ್ರೀತಿ ಎಲ್ಲವೂ ಬೇಕು, ತೆರೆದ ಮನಸ್ಸಿರಬೇಕು. ದೇವಸ್ಥಾನದ ಗುಡಿಯಲ್ಲಿರುವ ಗುಡಿಯಲ್ಲಿರುವ ಒಂದು ಬತ್ತಿ ಅದು ತನ್ನನ್ನೇ ಸುಟ್ಟುಕೊಂಡು ಬೆಳಕು ನೀಡ್ತದೆ ಅಲ್ವಾ, ಅದು ಪೂಜಾರಿಯನ್ನು ಕೇಳತ್ತಂತೆ, ಅಯ್ಯ ಎಷ್ಟು ಹೊತ್ತು ಅಂತ ನನ್ನನ್ನು ನಾನೇ ಸುಟ್ಟುಕೊಳ್ಬೇಕು ಅಂತ. ಆವಾಗ ಪೂಜಾರಿ ಹೇಳ್ತಾನಂತೆ, ನಿನ್ನ ಸುತ್ತಮುತ್ತಲು ಕತ್ತಲು ಕವಿದಿರುವವರೆಗೆ ನಿನಗೆ ಈ ಕೆಲಸ ತಪ್ಪಿದ್ದಲ್ಲ, ನಿನ್ನ ಸುತ್ತಲೂ ಕತ್ತಲು ಕವಿದಿರುವವರೆಗೆ ನಿನ್ನ ಈ ಕೆಲಸ ತಪ್ಪಿದ್ದಲ್ಲ ಅಂತ ಹೇಳುವಾಗ ಕತ್ತಲು ಎದ್ದು ನಿಲ್ಲತ್ತಂತೆ. ಅದಕ್ಕೆ ಬೇಜಾರಾಗತ್ತಂತೆ. ಅದು ನೇರ ಭಗವಂತನ ಹತ್ರ ಹೋಗಿ ಕೇಳತ್ತಂತೆ, ಹೇ ದೇವ ನಾನು ದುಃಖಿಯಾಗಿದ್ದೇನೆ, ಪ್ರತಿದಿನ ಮುಂಜಾನೆಯಾಗ್ತಿದ್ದ ಹಾಗೆ ಸೂರ್ಯ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾನೆ, ಅವನ ಕಿರಣಗಳು ಹರಡಿದ ಕಡೆಯಲ್ಲಿ ನನಗೆ ಜಾಗವೇ ಇಲ್ಲದಂತಾಗಿದೆ, ನಾನಾದರೂ ಓಡಿ ಓಡಿ ಮೂಲೆ ಸೇರಿ ಸಂಜೆಯ ವೇಳೆಗೆ ನನಗೆ ಸುಸ್ತಾಗಿ ಹೋಗುತ್ತೆ, ಸ್ವಲ್ಪ ಸುಧಾರಿಸಿಕೊಂಡು ಬೆಳಗ್ಗೆ ಎದ್ದು ಹೊರಡೋಷ್ಟರಲ್ಲಿ ಮತ್ತೆ ಹೊಸ್ತಿಲಲ್ಲಿ ಸೂರ್ಯ ಬಂದು ಕಾದು ನಿಂತಿರ್ತಾನೆ, ನಾನು ಎಲ್ಲಿಗೆ ಹೋಗಲಿ, ಎಲ್ಲಿರಲಿ ನಾನು, ನೀನೇ ಹೇಳು ಅಂತ ಹೇಳ್ತಾನೆ. ಆಗ ತತ್ಕ್ಷಣ ಭಗವಂತ ದೇವ್ರು ಏನು ಹೇಳ್ತಾರೆ, ಸೂರ್ಯನನ್ನು ಕರೀತಾರಂತೆ. ಸೂರ್ಯ ಬರ್ತಾನೆ, ಏನು ನೀನು ಕತ್ತಲಿಗೆ ತೊಂದರೆ ಕೊಡ್ತಾ ಇದ್ದೀಯಂತೆ, ಏಕೆ ಅಂತ. ಆಗ ಸೂರ್ಯ ಆಶ್ಚರ್ಯದಿಂದ ಕೇಳ್ತಾನಂತೆ, ಕತ್ತಲೆಯ ಯಾರದ್ದು ಕತ್ತಲೆ ಹೇಳಿದರೆ, ನಾನು ಅವನನ್ನು ಈವರೆಗೆ ನೋಡಲೇ ಇಲ್ಲ, ನೀವು ಅವನನ್ನು ಇಲ್ಲಿ ಕರೆಸಿ ನನ್ನ ಎದುರೇ ನೋಡುವ ಅದು ಯಾರು ಅಂತ, ನಾವು ಏನು ತಪ್ಪು ಮಾಡಿದ್ದೇನೆ ಅಂತ ನಿಮ್ಮ ಎದುರೇ ಅದು ಇತ್ಯರ್ಥ ಆಗಲಿ ಅಂತ ಹೇಳ್ತಾನಂತೆ. ಈಗ ಭಗವಂತನಿಗೆ ಸೂರ್ಯನ ಎದುರು ಕತ್ತಲೆಯನ್ನು ನಿಲ್ಲಿಸಲಿಕ್ಕೆ ಆಗಲಿಲ್ಲ. ಇದರ ತಾತ್ಪರ್ಯ ಇಷ್ಟೇ, ಕತ್ತಲಿಗೆ ತನ್ನದೇ ಆದ ಅಸ್ತಿತ್ವ ಇಲ್ಲ, ಬೆಳಕಿನ ಅನುಪಸ್ಥಿತಿಯೇ ಕತ್ತಲು. ಅದೇ ರೀತಿ ಅಜ್ಞಾನಕ್ಕೆ ತನ್ನದೇ ಆದ ಅಸ್ತಿತ್ವ ಇಲ್ಲ, ಜ್ಞಾನದ ಅನುಪಸ್ಥಿತಿಯೇ ಅಜ್ಞಾನ. ಬೆಳಕಿನಿಂದ ಕತ್ತಲು ನಾಶವಾಗುವಂತೆ ಜ್ಞಾನದಿಂದ ಅಜ್ಞಾನ ನಾಶವಾಗುತ್ತದೆ. ಜ್ಞಾನ ಹರಡಿದ ಹಾಗೆ ಅಜ್ಞಾನ ದೂರವಾಗ್ತದೆ. ಅಜ್ಞಾನಕ್ಕೆ ಆರಂಭವಿಲ್ಲ, ಕೊನೆ ಇದೆ, ಆದರೆ ಜ್ಞಾನಕ್ಕೆ ಆರಂಭವಿದೆ, ಕೊನೆಯೇ ಇಲ್ಲ. ಜ್ಞಾನ ಎಂದರೆ ತಿಳಿದುಕೊಂಡಷ್ಟು ಇನ್ನೂ ತಿಳಿದುಕೊಳ್ಳುವುದು ಬಹಳ ಇದೆ ಎಂದು ಅರಿವು ಮೂಡುವಂಥದ್ದು. ಉದಾಹರಣೆಗೆ, ಈ ಮರದ ಮೇಲೆ ಕುಳಿತ ಹಕ್ಕಿಗೆ ರೆಂಬೆ ಮುರಿದು ಬೀಳುವ ಭಯ ಇಲ್ಲ. ಯಾಕಂತ ಹೇಳಿದರೆ ಅದು ನಂಬಿರುವುದು ತನ್ನ ರೆಕ್ಕೆಯ ಮೇಲೆ.
ಕೊಂಬೆ ಬಿದ್ದರೂ ಅದಕ್ಕೇನು ಅನಿಸಲ್ಲ, ಯಾಕಂದರೆ ಅದಕ್ಕೆ ಆ ಸಾಮರ್ಥ್ಯ ಉಂಟು, ನಾನು ಹಾರಿ ಹೋಗ್ತೇನೆ ಅಂತ. ಅಂತೆಯೇ ವಿದ್ಯಾರ್ಥಿಗಳೇ, ನಿಮಗೆ ನಿಮ್ಮ ಸಾಮರ್ಥ್ಯದ ಮೇಲೆ ಆತ್ಮವಿಶ್ವಾಸವಿರಲಿ, ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ, ಭರವಸೆ ಇರಲಿ. ಕನಸುಗಳನ್ನು ನನಸಾಗಿಸುವ, ಬೆವರು ಸುರಿಸುವ ಪ್ರಯತ್ನ ಇರಲಿ. ನಾವು ಒಬ್ಬೊಬ್ಬರೂ ಹಾರಬಲ್ಲೆವು, ಪರಿಪೂರ್ಣತೆಯನ್ನು ಸಾಧಿಸಬಲ್ಲೆವು. ಸ್ಕೈ ಈಸ್ ನಾಟ್ ದ ಲಿಮಿಟ್. ಮುಗಿಲು ಕೂಡ ಮಿತಿಯಲ್ಲ, ಮಿತಿ ಎಂಬುದೇ ಇಲ್ಲ. ಸ್ಟೀಫನ್ ಹಾಕಿಂಗ್, ನೀವು ಹೆಸರು ಕೇಳಿರ್ಬೋದು, ಅವರ ಒಂದು ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಈ ಪುಸ್ತಕ ಲೈಬ್ರರಿಯಲ್ಲಿದ್ದರೆ ದಯವಿಟ್ಟು ಓದಿ. ಆ ಸ್ಟೀಫನ್ ಹಾಕಿಂಗ್ ಏನಂತ ಹೇಳಿದರೆ, ಮೋಟಾರ್ ನ್ಯೂರಾನ್ ಅಂತ ಹೇಳುವ ರೋಗಕ್ಕೆ ಬಲಿಯಾಗಿ ಅವ ಅತಿ ಕಿರಿಯ ವಯಸ್ಸಿನಲ್ಲಿ ಗಾಲಿ ಕುರ್ಚಿಯಲ್ಲಿ ಬದುಕೆಲ್ಲ ಮುದುಡಿ ಕುಳಿತಿರ್ತಾನೆ. ಅವನ ದೇಹದ ಎಲ್ಲ ಅಂಗಗಳು ಯಾವುದು ಸರಿಯಾಗಿ ನಡೀತಾ, ಅವನಲ್ಲಿ ಸ್ವಾಧೀನದಲ್ಲೇ ಇರಲಿಲ್ಲ. ಅವನ ಧ್ವನಿಪೆಟ್ಟಿಗೆಯನ್ನು ಕೂಡ ಕತ್ತರಿಸಿ ಹಾಕಲಾಗಿತ್ತು. ಬದುಕಿ ಉಳಿದದ್ದು ಅವನ ಮಿದುಳು ಮಾತ್ರ. ಇಡೀ ದೇಹದಲ್ಲಿ ಸ್ವಾಧೀನ ಎನಿಸಿದ್ದು 2 ಬೆರಳುಗಳು. ಆ ಬೆರಳುಗಳು ಮತ್ತು ಮಿದುಳು ಅಷ್ಟೇ ಇದ್ದದ್ದವನಿಗೆ. ಅವನು ಕಂಪ್ಯೂಟರ್ ಕಲಿತಾನೆ. ಕಂಪ್ಯೂಟರ್ ನೆರವಿನಿಂದ ಅವನು ಸೃಷ್ಟಿಯ ಆದಿ ಅಂತ್ಯದ ರಹಸ್ಯಗಳನ್ನೆಲ್ಲ ಕುಳಿತಲ್ಲೇ ಅಲುಗಾಡದೆ ಮಿದುಳೊಂದರ ಕಸರತ್ತಿನಿಂದಲೇ ಅವನು ಹಿಡಿತಾನೆ. ಅವನು ಬಹಳ ಒಂದು ಅದ್ಭುತವಾದ ವಿಜ್ಞಾನಿ. ನಕ್ಷತ್ರ ಲೋಕದ ವಿದ್ಯಮಾನಗಳ ಬಗ್ಗೆ ಬರೆದ ಪುಸ್ತಕವೇ ಅ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್. ಆದ್ದರಿಂದ ನಾವು ಯಾವುದನ್ನು ಸಾಧ್ಯವೇ ಇಲ್ಲ ಎಂದುಕೊಂಡರೆ ಏನನ್ನೂ ಸಾಧಿಸಲಿಕ್ಕೆ ಆಗೋದಿಲ್ಲ. ಪ್ರಯತ್ನಿಸುವುದರಿಂದ ನಷ್ಟವೇನಿದೆ? ಗೆದ್ದರೆ ಸಂತೋಷವಾಗುತ್ತದೆ, ಸೋತರೆ ಅನುಭವವಾಗುತ್ತದೆ. ಬದುಕಿನ ಅತಿ ದೊಡ್ಡ ಸಮಸ್ಯೆ ಅಂದರೆ ನಾವೇನು ಅಂತ ನಮಗೆ ಅರಿವಿರುವುದಿಲ್ಲ. ಐ ಆಮ್ ಫಿಟ್ ಫಾರ್ ವಾಟ್ ಅಂತ ನಮ್ಮನ್ನು ನಾವೇ ಪ್ರಶ್ನೆ ಹಾಕ್ಕೊಂಡೇ ಇರೋದಿಲ್ಲ. ಇದೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಬಿಟ್ಟರೆ ಬದುಕಿನಲ್ಲಿ ದೊಡ್ಡ ಮಟ್ಟದ ಸೋಲುಗಳು ಇರುವುದೇ ಇಲ್ಲ. ನಾನು ಪೋಷಕರಿಗೆ 2 ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳಿಗೆ ಮಿತಿ ಮೀರಿದ ಶಿಸ್ತು, ನೀತಿ ನಿಯಮಗಳನ್ನು ಹೇರಿ ಮಮತೆಯನ್ನೇ ಬಂಧನವಾಗಿ ಮಾಡುವುದು ಬೇಡ. ಇದರಿಂದ ಮಕ್ಕಳ ವ್ಯಕ್ತಿತ್ವವು ಸಹಜವಾಗಿ ಅರಳಲಾರದು. ಮಕ್ಕಳಿಂದ ಸಹಜ ತಪ್ಪುಗಳಾಗ್ತದೆ, ಅದು ಸಹಜವೇ. ಆದರೆ ತಪ್ಪುಗಳಿಗೆ ಕೊಡುವ ಕಠಿಣ ಶಿಕ್ಷೆ ಅವರ ಒಳಿತಿಗೆ ಅಂತ ನಾವು ಭಾವಿಸಿದ್ರೆ ಕೂಡ ಆ ಎಳೆಯ ಮಕ್ಕಳ ಮನಸ್ಸಿಗಾದ ಅಪಮಾನ, ನೋವು ಹಾಗೆಯೇ ಅದು ಉಳಿದು ಬಿಡ್ತದೆ. ಅದು ಬೆಳೆಯುತ್ತಾ ಬಂದ ಹಾಗೆ ಅವರು ಸಿಡುಕರಾಗ್ಬೋದು, ಅಥವಾ ಅವರಲ್ಲಿ ಹಿಂಸಾ ಪ್ರವೃತ್ತಿ ಕಾಣಲಿಕ್ಕೂ ಸಾಕು. ಎಷ್ಟೋ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕಲಿಕ್ಕಾಗದೆ ಮುದುಡಿ ಹೋಗ್ಬೋದು. ಇದರಿಂದಾಗಿ ಅವರಲ್ಲಿ ಅಸಡ್ಡೆ ಮೂಡಬಹುದು. ವೃದ್ಧಾಪ್ಯದಲ್ಲಿರುವ ಆಗ ಅವರು ಏನಾಗ್ತಾರೆ, ವೃದ್ಧಾಪ್ಯದಲ್ಲಿ ಹೆತ್ತವರಿಂದ ದೂರವೇ ಉಳಿಯುವ ದುಡುಕಿನ ನಿರ್ಧಾರವನ್ನು ಕೂಡ ಅವರು ಕೆಲವು ಸಲ ತಗೊಳ್ತಾರೆ. ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ಆತ್ಮಹತ್ಯೆಯನ್ನು ಕೂಡ ಮಾಡಿಕೊಳ್ಳುವ ಮಟ್ಟಿಗೆ ಹೋಗುವ ಜ್ವಲಂತ ಉದಾಹರಣೆಗಳು ನಮ್ಮ ಮುಂದೆ ಇರ್ತದೆ. ನೀವು ಪೇಪರ್ನಲ್ಲಿ ಓದಿರ್ಬೋದು, ಕೆಲವು ವರ್ಷಗಳ ಹಿಂದೆ ಬೆಂಗಳೂರಿನ ಮಲ್ಲೇಶ್ವರಂನ ಆಂಗ್ಲ ಮಾಧ್ಯಮದಲ್ಲಿ ಓದ್ತಿದ್ದ 4ನೇ ತರಗತಿಯ ಮಗು ಹರೀಶ್ ಬಾಬು, ಅವನು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಅವನು ಆ ವಿಷಯ ಪೇಪರ್ನಲ್ಲಿ ತುಂಬ ದಿನ ಬರ್ತಾ ಇತ್ತು. ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾದರೂ ಯಾತಕ್ಕೆ? ಕಡಿಮೆ ಅಂಕಗಳು ಬಂತು ಅಂತ. ಕಡಿಮೆ ಅಂಕಗಳು ತೆಗೆದಿದ್ದಕ್ಕೆ ಅಪ್ಪ ಅಮ್ಮ ಬೈತಾರೆ ಅಂತ. ಆ ಹುಡುಗ ಫೇಲ್ ಆಗಿರಲಿಲ್ಲ. ಅವನ ಕಡಿಮೆ ಅಂಕಗಳು ಎಷ್ಟು ಗೊತ್ತುಂಟಾ? 63%. 63% ತೆಗೆದು ಕೂಡ ಅವನು ಆತ್ಮಹತ್ಯೆ ಮಾಡ್ಕೊಳ್ಳೋದು. 4ನೇ ಕ್ಲಾಸ್ನ ಮಗು ಅದು. ಅದಕ್ಕೆ ಅಂತಹ ಒಂದು ಮನಸ್ಸಿನ ನೋವು ಇರಬೇಕಿದ್ರೆ, ಭಯ ಇರಬೇಕಿದ್ರೆ, ಅದು ಏನಂತ ಹೇಳಿದರೆ ಪೇರೆಂಟ್ಸ್ ಯಾರು ಕಲಿಸಿದ್ದದು? ಫಸ್ಟೇ ಬರಬೇಕು ಅಂತ ಹೇಳುವ ಹಠ, ಗೆಲ್ಲುವ ಚಟ, ಪರೀಕ್ಷೆಯಲ್ಲಿ ನಾಪಾಸಾದರೆ ಬದುಕೇ ನಾಪಾಸಾದಂತೆ ಎಂದು ಬೋಧಿಸುವುದು ಅದು ಒಳ್ಳೆಯ ಲಕ್ಷಣ ಅಲ್ಲ. ನಮ್ಮ ಲೋಕವನ್ನು ಕಟ್ಟಿಕೊಳ್ಳುತ್ತೇವೆ ನಾವು. ಆ ಭ್ರಮಾಲೋಕ ಪಾರದರ್ಶಕವಾದದ್ದು. ಅದರ ಅಂಕುಡೊಂಕುಗಳು ಜಗತ್ತಿಗೆ ಕಾಣ್ತದೆ, ಆದರೆ ನಮಗಷ್ಟೇ ಅದು ಕಾಣೋದಿಲ್ಲ. ಕಣ್ಣು ಮುಚ್ಚಿ ಹಾಲು ಕುಡಿದ ಬೆಕ್ಕಿನ ಹಾಗೆ ಸ್ಥಿತಿ ನಮ್ಮದು. ಕಣ್ಣು ಬಿಟ್ಟಾಗ ಜಗತ್ತು ಕಾಣುತ್ತದೆ. ನಿಜದ ಕನ್ನಡಿಯಲ್ಲಿ ನಮಗೆ ನಾವು ಕಾಣಿಸುತ್ತೇವೆ. ಬರುವ ನಾಳೆಗಳ ಬಗ್ಗೆ ಕನಸಿಟ್ಟುಕೊಳ್ಳಬೇಕು. ನಾಳೆ ಎಂಬ 2 ಅಕ್ಷರದ ಶಬ್ದವೇ ಅದ್ಭುತ. ಅದು ನಮ್ಮಲ್ಲಿ ಬದುಕುವ ಭರವಸೆಯನ್ನು ತುಂಬುತ್ತದೆ. ನಾಳೆ ಎಲ್ಲವೂ ಸರಿ ಹೋದೀತು ಅನ್ನೋ ಭರವಸೆಯೇ ನಮ್ಮ ಬದುಕನ್ನು ಸಹನೀಯವಾಗಿ ಮಾಡುತ್ತದೆ. 100 ವರ್ಷಗಳ ಇತಿಹಾಸವಿರುವ ಈ ಶಾಲೆಯ ಮೇಲೆ ವಿದ್ಯಾಧಿದೇವತೆಯ ಅನುಗ್ರಹ ಇರಲಿ.
ಈ ಜ್ಞಾನ ದೇಗುಲದಲ್ಲಿ ವಿದ್ಯಾರ್ಥಿಗಳೆಂಬ ಮುಗ್ಧ ಹೂವುಗಳು ಅರಳಿ ಅವರ ಪರಿಮಳವು ದಿಗ್ದಿಗಂತದಲ್ಲಿ ಪಸರಿಸಲಿ. ಬೋವಿ ಸಂಸ್ಥೆಗಳು ಯಶಸ್ಸಿನ ಶಿಖರವನ್ನೇರಲಿ ಅಂತ ನಾನು ಹಾರೈಸ್ತೇನೆ. ಕೇವಲ ಒಂದು ದಿನದ ಕಾಲಾವಕಾಶ ನನಗೆ ನಿನ್ನೆ ಮಾತ್ರ ಅವರು ಹೇಳಿದ್ದು ಇಲ್ಲಿ ಬರಬೇಕು ಅಂತ ಹೇಳಿಕೊಂಡು, ನನ್ನನ್ನು ಇಲ್ಲಿ ಮಾತಾಡಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಹಿರಿಯ ಲೇಖಕಿಯಾದ ಶ್ಯಾಮಲಾ ಮಾಧವ ಅವರು. ಆಡಳಿತ ಮಂಡಳಿಯವರಿಗೆ, ನಾನು ಪದಾಧಿಕಾರಿಗಳಿಗೆ, ಎಲ್ಲರಿಗೆ ನಾನು ನನ್ನ ಮನದಾಳದ ಕೃತಜ್ಞತೆಯನ್ನು ಹೇಳ ಬಯಸ್ತೇನೆ. ಹಳೆತನದ ಪೊರೆಯ ಬಿಟ್ಟು ಹೊಸತನದ ಉಡುಗೆ ತೊಟ್ಟು, ತಿಂದ ಕಹಿಯ ಮರೆತು ಉಂಡ ಸಿಹಿಯ ನೆನೆದು ಹೊಸ ವರುಷಕ್ಕೆ ಕಾಲಿಡೋಣ. ಕಂಡ ಕನಸುಗಳೆಲ್ಲ ಹೊಸ ವರುಷದ ಬೆಳಕಿನ ಸಿಂಚನದಲ್ಲಿ ಚಿಗುರು ಸಮೃದ್ಧವಾಗಿ ಬೆಳೆದು ನನಸಾಗಲಿ ಎಂದು ಹಾರೈಸುತ್ತೇನೆ. ಧನ್ಯವಾದಗಳು. ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದ್ ಆಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ವಿದ್ಯಾ ವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತೀಂ. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಕಾರ್ಯಕ್ರಮದ ಪ್ರಧಾನ ಅಭ್ಯಾಗತರಾಗಿ ಆಗಮಿಸಿರುವಂತಹ ಶ್ರೀ ಈಶ್ವರ್ ಅವರಿಗೆ ವಂದಿಸ್ತಾ, ಹಾಗೆ ದೀರ್ಘವಾದ ಉಪನ್ಯಾಸವನ್ನು ಹಿತವಚನವನ್ನು ತಮಗಿತ್ತಂತಹ ಶ್ರೀಮತಿ ರೇಖಾ ದೇವಿ ಅವರಿಗೆ ವಂದಿಸ್ತಾ, ಲತಾ ಡೇಗಟ್ಟಿ ಅವರಿಗೆ ವಂದಿಸ್ತಾ, ಹಾಗೆ ಗೀತಾ ಶೆಟ್ಟಿ ಅವರಿಗೆ ವಂದಿಸ್ತಾ, ಸಂಸ್ಥೆಯ ಅಧ್ಯಕ್ಷರಾದ ಹರೀಶ್ ಟಿ ಅವರಿಗೆ ವಂದಿಸ್ತಾ, ಈ ಶಾಲೆಯ ಕರೆಸ್ಪಾಂಡೆಂಟ್ ಆದ ರೋಹಿತಾಶ್ ಅವರಿಗೆ ವಂದಿಸ್ತಾ, ಹಾಗೂ ರಾಜೇಶ್ ಟಿ ಅವರಿಗೆ ವಂದಿಸ್ತಾ, ವೇದಿಕೆಯಲ್ಲಿರುವ 3 ಸಂಸ್ಥೆಗಳ ಮುಖ್ಯಸ್ಥರಿಗೆ ವಂದಿಸ್ತಾ, ತಮಗೂ ವಂದಿಸ್ತಾ, ನಾನು ಚುಟುಕಲ್ಲಿ ಒಂದೆರಡು ಮಾತಲ್ಲಿ ನನ್ನ ಮಾತನ್ನು ಮುಗಿಸಲಿಕ್ಕೆ ಇಷ್ಟಪಡ್ತೇನೆ. ಬೋವಿ ಸಮಾಜ ಅಂತ ಹೇಳಿದರೆ ನನಗೆ ಅದಕ್ಕೂ ಒಂದು ವಿಶೇಷವಾದ ಒಂದು ಸಂಬಂಧ ಉಂಟು. ನನ್ನ ಪ್ರಾಥಮಿಕ ಶಿಕ್ಷಣದ ಹೈಸ್ಕೂಲ್ 8ನೇ ಕ್ಲಾಸಿನವರೆಗಿನ ಎಲ್ಲ ಅಧ್ಯಾಪಕರು ಬೋವಿ ಸಮಾಜದವರು. ನಾನು 1ನೇ ಕ್ಲಾಸಿಗೆ ಹೋಗಲಿಲ್ಲ, 2ನೇ ಕ್ಲಾಸಿಗೆ ಸೇರಿದ್ದು. 2ನೇ ಕ್ಲಾಸ್ ಕೋಟೆಕಾರ್ ಹೈಯರ್ ಪ್ರೈಮರಿ ಶಾಲೆಯಲ್ಲಿ ನಾನು ಕಲಿತದ್ದು. ಅಲ್ಲಿ ನಮಗೆ ಕಲಿಸಿದ ಎಲ್ಲ ಅಧ್ಯಾಪಕರುಗಳು, ಉತ್ತಮ ಟೀಚರು, UD ಲಕ್ಷ್ಮಿ ಟೀಚರು, ಸುಂದರಿ ಟೀಚರು, ಫಕೀರ ಮಾಸ್ಟ್ರು, ಆಮೇಲೆ ರೇವತಿ ಟೀಚರು ಆದ್ನಾಶ್ರಮದಲ್ಲಿ, ಆಮೇಲೆ UB ನಾರಾಯಣನ ನಾನು ಯಾವಾಗಲೂ ನೆನಪಲ್ಲಿಟ್ಕೊಳ್ತೇನೆ. ನನಗೆ ಅವರು ಯಾವಾಗಲೂ ನನ್ನನ್ನು ತಿದ್ದುತ್ತಾ ಇದ್ದರು. ನಾನು ಸ್ವಲ್ಪ ಪೋಖರಿದ್ದೆ ಶಾಲೆಗೆ ಹೋಗುವ ಟೈಮ್ನಲ್ಲಿ. ಆಗ ನಮ್ಮನ್ನು ಅವರು ಸರಿಯಾದ ದಾರಿಗೆ ತರ್ತಾ ಇದ್ದರು. ಅವರು ಈಗಲೂ ಕೂಡ ನಾನು ಅವರನ್ನು ನೆನಪಿಸ್ತಾ ಇರ್ತೇನೆ. ನಾನು ಹಾಗೆ ನನ್ನ ಈ ಪ್ರೈಮರಿ ಸ್ಕೂಲ್ ಹೇಳುವಂಥದ್ದು ಒಂದು ವ್ಯಕ್ತಿಯ ಜೀವನದಲ್ಲಿ ಪ್ರಧಾನವಾದ ಒಂದು ಭಾಗ. ನಾವು ಚಿಕ್ಕದಿರುವಾಗ ನಮ್ಮ ಬುದ್ಧಿ ಯಾವ ರೀತಿ ಇರ್ತದೋ ಅದೇ ಮತ್ತೆ ಬೆಳೆದಾಗ ಅದು ಬೆಳೆದುಕೊಂಡು ಹೋಗ್ತದೆ. ಆಗ ಆ ಪ್ರಾಯದಲ್ಲಿ ನಮಗೆ ಸರಿಯಾದ ಬುದ್ಧಿಯನ್ನು, ನಮ್ಮ ದಾರಿಯನ್ನು ತೋರಿಸಿಕೊಟ್ರೆ ಮಾತ್ರ ನಮಗೆ ಮುಂದಕ್ಕೆ ಬೆಳೆದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ನಾವಿವತ್ತು ನೋಡ್ಬೋದು, ಒಂದು ಯೂನಿವರ್ಸಿಟಿಯ ಪ್ರೊಫೆಸರು ಅಥವಾ ಇಂಥವರಿಗೆ ನಾವು ಹೆಚ್ಚು ಗೌರವ ಕೊಡ್ತೇವೆ. ಆದರೆ ನಾವು ನಿಜವಾಗಿ ಗೌರವ ಕೊಡಬೇಕಾದದ್ದು ಪ್ರಾಥಮಿಕ ಶಾಲೆಯ ಪ್ರಾಥಮಿಕ ಹಂತದ ಅಧ್ಯಾಪಕರುಗಳಿಗೆ. ಯಾಕೆ ಹೇಳಿದರೆ ನಮ್ಮನ್ನು ತಿದ್ದಿ ಒಂದು ದಾರಿಗೆ ತರುವವರು ಅವರು ನಮ್ಮನ್ನು ಸರಿಯಾಗಿ ದಾರಿಗೆ ತರಲಿಲ್ಲ ಅಂತಾದರೆ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ದೊಡ್ಡದಾದ ಮೇಲೆ ನಮಗೆ ಇದನ್ನು ಕಲಿಯುವುದು ಕಷ್ಟ, ಚಿಕ್ಕದಿರುವಾಗಲೇ ನಾವು ಕಲಿಬೇಕು. ಹಾಗೆ ಈ ಪ್ರದೇಶದಲ್ಲಿ ಹೆಚ್ಚಿನ ಶಾಲೆಗಳಲ್ಲಿ ಆ ಕಾಲದಲ್ಲಿ ಅಧ್ಯಾಪಕರಾಗಿದ್ದದ್ದು ಬೋವಿ ಸಮಾಜದ ಅವರೇ. ಅದು ದೊಡ್ಡ ಕೊಡುಗೆ ನಮ್ಮ ಸಮಾಜಕ್ಕೆ ಈ ಪ್ರದೇಶದಲ್ಲಿ. ಅಂತಹ ಒಂದು ವಿದ್ಯೆಯನ್ನು ಎಲ್ಲರಿಗೂ, ಎಲ್ಲ ಶಾಲೆಗಳಲ್ಲಿ ಅವರೇ ಇದ್ದಿದ್ದು ಆ ಕಾಲದ ಇದರಲ್ಲಿ. ಅವರಿಂದಾಗಿ ಈಗ ನನಗೆ ಕೂಡ ಅವರ ಮಾರ್ಗದರ್ಶನವೇ ಪ್ರಧಾನ. ಅದೇ ನಾನು ಹೇಳಿದೆ, UV ನಾರಾಯಣ ಹೇಳುವವರು, ಅವರು ಇಲ್ಲಿ ಉಚಿಲದವರೇ. ಅವರ ಗೈಡೆನ್ಸ್ ನನಗೆ ಬಹಳ, ಈಗಲೂ ಅದನ್ನು ನೆನಪು ಮಾಡ್ತಾ ಇರ್ತೇನೆ. ಹಾಗೆ ಈ ಶಾಲೆ ಈ ಪ್ರದೇಶದಲ್ಲಿ ಇಲ್ಲಿನ ಜನರಿಗೆ ಒಳ್ಳೆಯ ರೀತಿಯ ವಿದ್ಯಾಭ್ಯಾಸವನ್ನು ಕೊಡ್ತದೆ. ಈಗ ನಾವು ಅವರ ರಿಪೋರ್ಟ್ ನೋಡುವಾಗ ನಾವು ನೋಡ್ಬೋದು, ಎಲ್ಲ
ಕ್ಷೇತ್ರಗಳಲ್ಲಿ ಖಾಲಿ ವಿದ್ಯಾಭ್ಯಾಸ ಮಾತ್ರ ಅಲ್ಲ, ಕ್ರೀಡೆಗಳಲ್ಲಿ, ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಲ್ಲದರಲ್ಲಿ ಕೂಡ ಇಲ್ಲಿ ಅವರಿಗೆ ವಿದ್ಯೆಯನ್ನು ಕೊಡುವಂಥ ಕೆಲಸ ಇದು ಮಾಡ್ತದೆ. ಶಾಲೆ ಹೇಳಿದರೆ ಎಲ್ಲವನ್ನು ಕೊಟ್ಟರೆ ಮಾತ್ರ ಅದು ಶಾಲೆ, ಇಲ್ಲದಿದ್ದರೆ ಇಲ್ಲ. ಕೆಲವು ನಾವೀಗ ಮಂಗಳೂರು ದೊಡ್ಡ ದೊಡ್ಡ ಪೇಟೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆ ನೋಡ್ತೇವೆ ನಾವು. ಅಲ್ಲಿ ಖಾಲಿ ಮಾರ್ಕ್ ತೆಗಿಲಿಕ್ಕೆ ಏನು ಬೇಕು ಅಷ್ಟನ್ನು ಮಾತ್ರ ಹೇಳಿಕೊಡ್ತಾರೆ ಅಷ್ಟೇ ಹೊರತು ಮಾನವೀಯಕ್ಕೆ ಸಂಬಂಧಪಟ್ಟ, ಸಾಂಸ್ಕೃತಿಕ ವಿಷಯಕ್ಕೆ ಸಂಬಂಧಪಟ್ಟ ಯಾವುದೇ ವಿಚಾರಗಳನ್ನು ಅವರು ಹೇಳಿಕೊಡುವ ಅಲ್ಲಿ ವ್ಯವಸ್ಥೆ ಇಲ್ಲ. ಇಲ್ಲಿ ಅದನ್ನು ನಾವು ಕಾಣ್ತೇವೆ. ಇದು ಒಂದು ಎಲ್ಲರಿಗೂ ಒಂದು ಮಾರ್ಗ ದರ್ಶನ ಕೊಡುವಂಥ ಒಂದು ಸಂಸ್ಥೆ ಆಗಿ ಉಂಟು. ಇಲ್ಲಿಯ ಈ ರೀತಿಯ ಶಾಲೆ ಇದು ಆದರ್ಶವಾಗಿ ಎಲ್ರಿಗೂ ಇರಲಿ ಅಂತ ನಾನು ಭಾವಿಸ್ತೇನೆ. BDO ಅವರು ಭಾಳ ಸೊಗಸಾಗಿ ಮಾತಾಡಿದ್ದಾರೆ. ಅದೇ ರೀತಿ ರೇಖಾ ಅವರು ಕೂಡ ಬಹಳ ಭಾಷಣ ತಯಾರು ಮಾಡಿಕೊಂಡು ಬಂದು ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಹರೀಶ್ ಟಿ ಅವರು ನಮಗೆ ಬಹಳ ಆಪ್ತರು. ನಮ್ಮ ಮಠದ ಎಲ್ಲ ಚಟುವಟಿಕೆಗಳಲ್ಲಿ ಬಂದು ಅವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇವತ್ತು ಕೂಡ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ದಕ್ಕೆ ನಾನೀಗ ಹೋಗುವುದು ಕಡಿಮೆ. ಯಾಕೆ ಹೇಳಿದರೆ ನನಗೆ ಆರೋಗ್ಯದ ದೃಷ್ಟಿಯಲ್ಲಿ ನನಗೆ ಹೆಚ್ಚು ಈ ಚಟುವಟಿಕೆಯಲ್ಲಿ ಭಾಗವಹಿಸಲಿಕ್ಕೆ ಆಗುವುದಿಲ್ಲ. ಹರೀಶ್ರಿಗೆ ಬೇಕಾಗಿ ನಾನು ಇವತ್ತು ಬಂದಿದ್ದೇನೆ. ಅವರ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಹಾಗೆ ನಾನು ಹೇಳೋದಿಷ್ಟೇ, ಮಕ್ಕಳು ಅವರಿಗೆ ಕೇವಲ ಪಾಠದ ವಿಷಯಗಳು ಮಾತ್ರ ಅಲ್ಲ, ಇತರ ವಿಷಯಗಳನ್ನು, ನಮ್ಮ ಸಂಸ್ಕೃತಿಯ ಬಗ್ಗೆ, ಕ್ರೀಡೆಯ ಬಗ್ಗೆ ಎಲ್ಲ ವಿಷಯಗಳನ್ನು ತಿಳಿಸಿದರೆ ಅವರು ಮುಂದಕ್ಕೆ ಬೆಳೆದುಕೊಂಡು ಹೋಗಲಿಕ್ಕೆ ಆಗ್ತಾರೆ. BDO ಅವರು ಹೇಳಿದಾಗೆ ಅವರನ್ನು ಮುಂದಕ್ಕೆ ದೊಡ್ಡ ಸ್ಥಾನಕ್ಕೆ ಹೋಗುವಂತಹ ಒಂದು ವಿಷಯ ಅವರ ತಲೆಯಲ್ಲಿ ಚಿಕ್ಕದಿರುವಾಗಲೇ ತುಂಬಿಸಬೇಕು. ಹಾಗೆ ತುಂಬಿಸಿದರೆ ಮಾತ್ರ ಅವರು ಅದರಲ್ಲೇ ಮುಂದಕ್ಕೆ ಬೆಳೆದುಕೊಂಡು ಹೋಗಲಿಕ್ಕೆ ಆಗ್ತದೆ. ಅಂತಹ ಶಿಕ್ಷಣ ಇಲ್ಲಿ ಅವರು ಕೊಡ್ತಾ ಇದ್ದಾರೆ. ಅದೇ ರೀತಿ ಇದು ಮುಂದುವರಿಲಿ ಅಂತ ಈ ಸಂದರ್ಭದಲ್ಲಿ ನಾನು ಹಾರೈಸ್ತೇನೆ. ಮತ್ತು ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡಲು ಈಗಲೇ ವೇಳೆ ಕಳೆದು ಹೋಗಿದೆ. ಈ ಸಂಸ್ಥೆ ಇನ್ನೂ ಹೆಚ್ಚಿನ ರೀತಿಯ ಅಭಿವೃದ್ಧಿಯನ್ನು ಹೊಂದಲಿ. ಈ ಸಂಸ್ಥೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಟ್ಟು ಅವರು ಉತ್ತಮ ಪ್ರಜೆಗಳಾಗಿ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಮತ್ತು ನನಗೆ ಅವಕಾಶ ಕೊಟ್ಟ ಹರೀಶ್ ಟಿ ಅವರಿಗೂ ಕೂಡ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಶ್ರೀಯುತ ಬುಳ್ಳಾವ ಸತ್ಯಶಂಕರ ಇವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಓಗೊಟ್ಟು ನಮ್ಮ ಶಾಲಾ ವಾರ್ಷಿಕೋತ್ಸವದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರಿಗೆ ಉಚ್ಚಿಲ ಬೋವಿ ವಿದ್ಯಾಸಂಸ್ಥೆಯ ಪರವಾಗಿ ಕಿರುಕಾಣಿಕೆಯನ್ನು ನೀಡಬೇಕಾಗಿ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ ರೋಹಿತಾಶ್ವ ಇವರಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. There is an end to everything, but we believe that there is never an end, but always a beginning. As we come to the end of this formal program, I would like to invite Sri Mohandas Rai to propose the vote of thanks. ಸಭಾ ಕಾರ್ಯಕ್ರಮದ ಕೊನೆಯ ಭಾಗ ಧನ್ಯವಾದ ಸಮರ್ಪಣೆ. ಈ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಸತ್ಯಶಂಕರ್ ಬೊಳ್ಳವ ಇವರಿಗೆ ಶಾಲಾ ಪರವಾಗಿ ಇಲ್ಲಿ ನೆರೆದಂಥ ಎಲ್ಲ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಕ್ಕಳ ಸಂಚಿಕೆಯನ್ನು ಕೈಬರಹವನ್ನು ಬಿಡುಗಡೆಗೊಳಿಸಿದ್ದಾರೆ ಈ ಮಂಗಳೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಈಶ್ವರ್ ಇವರು. ದೇಹ ತೋರವಾಗಿದ್ದರೂ ಕೂಡ ಅತ್ಯಂತ ಚತುರವಾಗಿ ಕ್ರೀಡೆಯಲ್ಲಿ ಆಡಬಲ್ಲಂತಹ ಚತುರರು ಅವರು. ಅತ್ಯಂತ ಉತ್ತಮ ಬ್ಯಾಡ್ಮಿಂಟನ್ ಆಟಗಾರರು ಅವರು. ಯುವಕರಿಗೆ ಸರಿಸಮಾನವಾಗಿ ಆಡಬಲ್ಲಂತಹ ಒಬ್ಬರು
ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅವರು ಈ ಮಕ್ಕಳ ಸಂಚಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದ ನಮಗೆಲ್ಲ ಮಾರ್ಗದರ್ಶನ ನೀಡಿದಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನವನ್ನು ಯಾವ ರೀತಿ ಕೊಂಡೋಗಬೇಕು ಎಂಬುದಾಗಿ ಮಾರ್ಗದರ್ಶನವನ್ನು ನೀಡಿದ್ದಾರೆ ಶ್ರೀಮತಿ ರೇಖಾದೇವಿ ಕೆ, ನಿವೃತ್ತ ಗ್ರಂಥಪಾಲಕರು, ಕೆನರಾ ಪ್ರೌಢಶಾಲೆ ಮಂಗಳೂರು. ಇವರಿಗೂ ಕೂಡ ಆಡಳಿತ ಮಂಡಳಿ, ಅದೇ ರೀತಿ ಇಲ್ಲಿ ನೆರೆದಂಥ ಸಮಸ್ತ ವಿದ್ಯಾಭಿಮಾನಿಗಳ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಶಾಲಾ ಉಚ್ಚಿಲಭಾವಿ ವಿದ್ಯಾಸಂಸ್ಥೆಯ ಸಂಚಾಲಕರು ರೋಹಿತಾಶ್ವ ಸರ್, ಇವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಉಚ್ಚಿಲಭಾವಿ ವಿದ್ಯಾಸಂಸ್ಥೆಯ ಅದೇ ರೀತಿ ಮೂರೂರ ಬೋವಿ ಮೋಯಾ ಮಹಾಸಭೆಯ ಅಧ್ಯಕ್ಷರಾದಂಥ ಹರೀಶ್ ಟಿ ಉಚ್ಚಿಲ್ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಮತ್ತೋರ್ವರು ಸೋಮೇಶ್ವರ ಪುರಸಭೆಯ ಸದಸ್ಯರು ಲತಾ ಡಿ ಗಟ್ಟಿ, ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಶಿಕ್ಷಣ ಸಂಸ್ಥೆಯ ಪ್ರತಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಶಿಕ್ಷಣ ಇಲಾಖೆಗೆ ನೀಡುವಂತಹ CRP ಮೇಡಮ್ ಗೀತಾ ಗಟ್ಟಿ, ಇವರು ಕೂಡ ನಮ್ಮೊಟ್ಟಿಗಿದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಎಲ್ಲ ವಿಭಾಗಗಳ ಮುಖ್ಯೋಪಾಧ್ಯಾಯರು ನಮ್ಮೊಟ್ಟಿಗಿದ್ದಾರೆ. ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಉಚ್ಚಿಲಭಾವಿ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿಯಾದಂಥ ರಾಜೇಶ್ ಟಿ ಉಚ್ಚಿಲ್, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಂಸ್ಥೆಯನ್ನು ಕಟ್ಟಿ ಬೆಳೆದಂಥ ಎಲ್ಲ ಹಿರಿಯ ಚೇತನಗಳಿಗೆ, ಅದೇ ರೀತಿ ಇಲ್ಲಿ ಅಧ್ಯಾಪಕರಾಗಿ ಮುಖ್ಯೋಪಾಧ್ಯಾಯರಾಗಿ ನಿವೃತ್ತರಾದಂಥ ಶಿಕ್ಷಕರು ನಮ್ಮೊಟ್ಟಿಗೆ ಇದ್ದಾರೆ. ಅದೇ ರೀತಿ ಈ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಈ ಸಂಸ್ಥೆಯನ್ನು ಮುನ್ನಡೆಸುವಂತಹ ಎಲ್ಲ ಬೋವಿ ಸಮಾಜದ ಜನರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಈ ಎಲ್ಲ ಶಾಲೆಯ ಪೋಷಕರಿಗೂ, ಇಲ್ಲಿ ನೆರೆದಂಥ ಎಲ್ಲ ವಿದ್ಯಾಭಿಮಾನಿಗಳಿಗೂ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು, ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್.